ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಒಂದು ಡಿಸ್ಕಷನ್ ನಾವು ಶುರು ಮಾಡೋಣ. ಇವತ್ತಿನ ಒಂದು ತರಗತಿ ಬಹಳ ಒಂದು ಮುಖ್ಯವಾದ ತರಗತಿ ಅಂತ ನಾನು ಹೇಳಿಕ್ ಬಯಸ್ತೀನಿ. ನೋಡಿ, ಪ್ರಾಪರ್ಟಿಯನ್ನ ಖರೀದಿಸಬೇಕಾದ್ರೆ ಎಚ್ಚರ ವಹಿಸಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಪ್ರಾಪರ್ಟಿ ವಿಚಾರವಾಗಿ ನಮಗೆ ಸಾಕಷ್ಟು ಮಾಹಿತಿ ಕೇವಲ ಕೆಲವೊಂದು ಮಾಹಿತಿ ಮಾತ್ರ ಗೊತ್ತು. ಏನ್ ತಿಳಿದಿದೆ ಅಂತಂದ್ರೆ ನಮ್ಗೆ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡೋದು, ಸೇಲ್ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಳುವಂಥದ್ದು, ಗಿಫ್ಟ್ ಅನ್ನ ಮಾಡುವಂಥದ್ದು, ಮಾರ್ಗೇಜ್ ಮಾಡ್ಕೊಳ್ಳುವಂಥದ್ದು, ಲೀಸ್ ಅನ್ನ ಮಾಡ್ಕೊಳ್ಳುವಂಥದ್ದು, ರೆಂಟಲ್ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಪ್ರಾಪರ್ಟಿಯಲ್ಲಿ ಇರುವಂಥದ್ದು ತಾತ್ಕಾಲಿಕವಾಗಿ. ತದನಂತರ ಒಬ್ಬ ವ್ಯಕ್ತಿ ಮರಣ ಹೊಂದಂತ ಸಂದರ್ಭದಲ್ಲಿ ವಿಲ್ ಮುಖೇನ ಏನಾದ್ರೂ ಪ್ರಾಪರ್ಟಿಯನ್ನ ಪಡ್ಕೊಳ್ಳುವಂಥದ್ದು, ಅಥವಾ ವಿಲ್ ಅನ್ನ ನಾವೇ ಒಬ್ರಿಗೆ ಮಾಡುವಂಥದ್ದು. ಸೊ ಈ ರೀತಿಯಾದಂತಹ ಒಂದು ಪ್ರಾಪರ್ಟಿ ವಿಚಾರವಾಗಿ ಕೆಲವೊಂದು ಮಾಹಿತಿ ಮಾತ್ರ ನಮ್ಗೆ ಲಭ್ಯ ಇದೆ. ಇದನ್ನ ಹೊರತುಪಡಿಸಿ ಪ್ರಾಪರ್ಟಿಯ ಕಾನೂನು ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಮಾಹಿತಿ ಕೇವಲ ಬಹಳ ಕಡಿಮೆ ಅಂತ ಹೇಳ್ಬೋದು. ಯಾವುದೇ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನೋಡ್ರಿ, ಈಗಿನ ಕಾಲದಲ್ಲಿ ಬಹಳ ಒಂದು ಕಷ್ಟ. ಯಾಕೆಂದ್ರೆ ಒಂದೇ ಪ್ರಾಪರ್ಟಿಯನ್ನ 3-4 ಜನಕ್ಕೆ ಮಾರಾಟವನ್ನ ಮಾಡಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಆ ಪ್ರಾಪರ್ಟಿಯನ್ನ ಕೊಂಡ್ಕೊಳ್ಳೋಕ್ಕಿಂತ ಮುಂಚೆ ವಕೀಲರ ಕಡೆಯಿಂದ ಒಂದು ಲೀಗಲ್ ಮಾರ್ಕ್ಸ್ಗಳನ್ನ ಕಂಡ್ರಿ, ತದನಂತರ ನಾವು ಮುಂದುವರಿಯೋಣ ಅಂತ ಎಲ್ಲರೂ ಸಹ ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಜನಸಾಮಾನ್ಯನಾಗಿ ನನಗೆ ಬೇಸಿಕ್ ಆಗಿ ಫಂಡಮೆಂಟಲ್ ಏನು ಪ್ರಾಥಮಿಕವಾಗಿ ತಿಳ್ಕೊಬೇಕಾಗಿರೋಂತಹ ಪ್ರಾಪರ್ಟಿಯ ಕಾನೂನು ಇನ್ನ ಅಂಶಗಳು ಯಾವ್ಯಾವು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ನಾನು ಮೊದಲಿಗೆ ಈ ಪ್ರಾಪರ್ಟಿ ವಿಚಾರವಾಗಿ ತಾವು ತಿಳ್ಕೋಬೇಕು ಅಂದ್ರೆ ಮೊದಲು ಈ ಪ್ರಾಪರ್ಟಿಯ ಒಂದು ಸ್ವಭಾವವನ್ನ ತಿಳ್ಕೋಬೇಕಾಗ್ತದೆ. ನೋಡಿ, ಈ ಪ್ರಾಪರ್ಟಿ ಅನ್ನೋದಿದೆಯಲ್ಲ, ದಿಸ್ ಪ್ರಾಪರ್ಟಿ ಹ್ಯಾವಿಂಗ್ ಎ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಬ್ಯಾಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೇಳಿ. ಈ ನಿಟ್ಟಿನಲ್ಲಿ ನೋಡಿ, ಒಂದು ನಾಣ್ಣುಡಿಯನ್ನ ನಾವು ನೋಡ್ತೀವಿ. ಸಮಾಜದಲ್ಲಿ ಹೇಳ್ತಿರ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಹೆಣ್ಣು ಹೊನ್ನು ಮಣ್ಣು ಅಂತೇಳಿ. ಈ ಮೂರಲ್ಲಿ ನೋ ಕಾಂಪ್ರಮೈಸ್ ಅಂತ. ಪ್ರಾಣ ಬೇಕಾದ್ರೂ ಬಿಡ್ತೀನಿ ಅಂತಾರೆ, ಪ್ರಾಪರ್ಟಿಯನ್ನ ಬಿಡಲ್ಲ ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಾಪರ್ಟಿ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳನ್ನ ನಾವು ನೋಡ್ತೀವಿ. ಪ್ರಾರಂಭದ ಹಂತದಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ ಎಂಡ್ ಆಗುವಂಥದ್ದು ಮರ್ಡರ್ ಅಲ್ಲಿ. ಒಂದೊಂದು ಸಣ್ಣ ಜಾಗಕ್ಕೆ, ಒಂದಡಿ ಜಾಗಕ್ಕೆ ಕಿತ್ತಾಟ ಆಗಿ ಏನು ಕೊಲೆಗಳಾಗಿರುವಂತ ಒಂದು ಪ್ರಕರಣಗಳನ್ನ ನಾವು ಪ್ರತಿನಿತ್ಯ ಟಿವಿಗಳಲ್ಲಿ, ಪೇಪರ್ಗಳಲ್ಲಿ ನೋಡ್ತಾ ಬರ್ತೀವಿ. ಈ ನಿಟ್ಟಿನಲ್ಲಿ ನೋಡಿ, ಮನುಷ್ಯನಿಗೆ
ಮನುಷ್ಯ ಮೂಲತಃ ಸ್ವಾರ್ಥಿ ಅಂತ ಹೇಳಿ. ಮ್ಯಾನ್ ಇಸ್ ಬಾರ್ನ್ ಸೆಲ್ಫಿಶ್ ಅಂತ. ಈ ನಿಟ್ಟಿನಲ್ಲಿ ಮನುಷ್ಯ ಸ್ವತ್ತನ್ನ ಪಡ್ಕೊಳ್ಳುವಂಥದ್ದು ಇಟ್ ಈಸ್ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ. ಬೇಸಿಕ್ಸ್ ಇನ್ಸ್ಟಿಂಕ್ಟ್ ಅಂತ. ಒಂದು ಜಾಗವನ್ನ, ಒಂದು ಭೂಮಿಯನ್ನ ತನ್ನದಾಗಿ ಮಾಡಿಸ್ಕೊಬೇಕು ಅನ್ನೋದು ಅವನಿಗೆ ಏನು ಹುಟ್ಟಿನಿಂದಲೇ ಇರುವಂತ ಒಂದು ಆಕಾಂಕ್ಷೆ ಅಂತ ಹೇಳಿ, ಭೂಮಿಗೆ ಆಸೆ ಪಡುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಸಂವಿಧಾನ ಈ ಮುಂಚೆ ಸ್ವತ್ತನ್ನ ಪಡ್ಕೊಳ್ಳುವಂಥದ್ದು ಮೂಲಭೂತ ಹಕ್ಕನ್ನಾಗಿ ಮಾಡಿರ್ತದೆ. ತದನಂತರ ಸರ್ಕಾರವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡುವಂತ ಸಂದರ್ಭದಲ್ಲಿ ಏನು ಜನರಿಗೆ ಕೊಟ್ಟಂತಹ ಜನರಲ್ಲಿ ಇದ್ದಂತಹ ಏನು ಆ ಸ್ವತ್ತುಗಳ ನಿಟ್ಟಿನಲ್ಲಿ ಆ ಸ್ವತ್ತುಗಳನ್ನ ವಶಪಡಿಸ್ಕೊಳ್ಳುವಂಥದ್ದು ಆ ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ಇದು ನನ್ನ ಮೂಲಭೂತ ಹಕ್ಕು ಅನ್ನೋ ನಿಟ್ಟಿನಲ್ಲಿ ಅವನಿಗೆ ಗೊಂದಲ ಉಂಟಾಗ್ತದೆ. ಹಾಗಾಗಿ ಸಂವಿಧಾನದಲ್ಲಿ 44ನೇ ತಿದ್ದುಪಡಿಯಲ್ಲಿ ಮೂಲಭೂತವಾದಂತಹ ಹಕ್ಕನ್ನ ತೆಗೆದುಹಾಕಿ ಅದನ್ನ ಕಾನೂನಿನ ಹಕ್ಕನ್ನಾಗಿ ಮಾಡ್ಲಾಯ್ತು. ಸ್ವತ್ತನ್ನ ಪಡ್ಕೊಳ್ಳುವಂಥದ್ದು ಏನಾಯ್ತು, ಕಾನೂನಿನ ಹಕ್ಕು. ಆದ್ರೆ ಮೂಲಭೂತ ಹಕ್ಕಲ್ಲ. ಕಾನೂನಿನ ಹಕ್ಕಲ್ಲಿ ಸ್ವತ್ತನ್ನ ನೀವು ಕಾನೂನು ರೀತಿಯಲ್ಲೇ ಪಡ್ಕೊಬೇಕು. ಅದೇ ಸ್ವತ್ತನ್ನ ನೀವು ಕಾನೂನು ರೀತಿಯಲ್ಲೇ ಇನ್ನೊಬ್ಬ ವ್ಯಕ್ತಿಗೆ ಹಸ್ತಾಂತರಿಸ್ಬೇಕು, ಸೇಲ್ ಮಾಡ್ಬೇಕು. ಒಂದ್ ವೇಳೆ ಏನಾದ್ರೂ ಸರ್ಕಾರ ನಿಮ್ಮ ಒಂದು ಜಮೀನನ್ನ ಅಕ್ವೈರ್ ಮಾಡ್ತು ಅಂತ ಅನ್ನೋ ಸಂದರ್ಭದಲ್ಲಿ ನಿಮಗೆ ಒಂದು ಸಕ್ರಿಯವಾದಂತಹ ಒಂದು ಕಾಂಪನ್ಸೇಷನ್ ಅನ್ನ ಕೊಡುವಂಥದ್ದು, ಸಮಂಜಸವಾದಂತಹ ಒಂದು ನಷ್ಟ ಪರಿಹಾರವನ್ನ ಕೊಡುವಂಥದ್ದು ಮಾಡ್ಬೇಕಾಗ್ತದೆ. ಅದನ್ನ ನಷ್ಟ ಪರಿಹಾರವನ್ನ ಪಡ್ಕೊಳ್ಳುವಂಥದ್ದು ನಿಮ್ಮ ಹಕ್ಕಾಗಿರ್ತದೆ. ಅದನ್ನ ಹೈವೇ ಮಾಡುವಂಥದ್ದು ಅಥವಾ ಅದು ರೈಲು ದಾರಿಯನ್ನಾಗಿ ಮಾಡುವಂತ ಸಂದರ್ಭದಲ್ಲಿ ಜಮೀನನ್ನ ಅಕ್ವೈರ್ ಮಾಡುವಂಥದ್ದು ಸರ್ಕಾರ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಕಾನೂನುಗಳು ಬರ್ತವೆ. ನೋಡಿ, ಈ ಸ್ವತ್ತು ಅಂತ ಬಂದಾಗ ನಮಗೆ ಮೂಲಭೂತವಾಗಿ ಗೊತ್ತಿರಬೇಕಾಗಿರುವಂಥದ್ದು ಎರಡು. ಒಂದು ಸ್ಥಿರ ಆಸ್ತಿ, ಇನ್ನೊಂದು ಚರ ಆಸ್ತಿ ಅಂತೇಳಿ. ಸ್ಥಿರ ಆಸ್ತಿ ಅಂತಂದ್ರೆ ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಹೇಳಿ, ಚರ ಆಸ್ತಿ ಅಂತಂದ್ರೆ ಮೂವಬಲ್ ಪ್ರಾಪರ್ಟಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ ನಿಮ್ದು ಯಾವ ರೀತಿಯಾದಂತಹ ಪ್ರಾಪರ್ಟಿ ರೀ? ಸ್ಥಿರ ಆಸ್ತಿನ ಚರ ಆಸ್ತಿನ ಅಂತೇಳಿ. ಇದು ಪಿತ್ರಾರ್ಜಿತ ಆಸ್ತಿನ ಸ್ವಯಾರ್ಜಿತ ಆಸ್ತಿನ? ನೋಡಿ, ಈ ನಿಟ್ಟಿನಲ್ಲಿ ಪ್ರಕರಣಗಳು ಯಥೇಚ್ಛವಾಗಿ ಪ್ರಾಪರ್ಟಿಯ ವಿಚಾರದಲ್ಲಿ ಮೋಸಗಳು ನಡೀತಾ ಇದ್ದು, ಒಂದು ಒಂದು ಉದಾಹರಣೆಯನ್ನ ತಮ್ಮ ಹತ್ರ ಹೇಳಲಿಕ್ಕೆ ಬಯಸ್ತೀನಿ. ರಾಮಕೃಷ್ಣ ಅಂತ ಒಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿಯನ್ನ ಒಬ್ಳು ಲಕ್ಷ್ಮಿ ಅಂತ ಹೇಳಿ ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ. ಲಕ್ಷ್ಮಿಗೆ ತನ್ನ ಅತ್ತೆ ಗಿರಿಜಮ್ಮನ ಕಡೆಯಿಂದ ಆ ಪ್ರಾಪರ್ಟಿ ಬಂದಿರ್ತದೆ. ಆ ಪ್ರಾಪರ್ಟಿ 2 ಎಕರೆ ಪ್ರಾಪರ್ಟಿ ಅದು. ಈ ಮಂಜುನಾಥ್ ಅವ್ರವ್ರು ಏನಿರ್ತಾರಲ್ಲ, ಆ ವ್ಯಕ್ತಿ ಪಡ್ಕೊಳ್ಳೋವಂಥವ್ರು, ಅವರು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರ್ತಾರೆ. ಸೊ ಈ ಅತ್ತೆ ಕಡೆಯಿಂದ ಏನು ಪಡ್ಕೊಂಡ್ರಲ್ಲ ಸೊಸೆ, ಅವರು ಕಡೆಯಿಂದ ಒಂದು ಗಿಫ್ಟ್ ಆಗಿರ್ತದೆ ಅವ್ರ ಕಡೆಯಿಂದ. ಆದ್ರೆ ಗೌರ್ಮೆಂಟ್ ರೆಕಾರ್ಡ್ಸ್ ಅಲ್ಲಿ ಅವ್ರ ಹೆಸರುಗಳು ಎಂಟ್ರಿ ಆಗಿರಲ್ಲ. ಆ ಎಂಟ್ರಿ ಮಾಡ್ಲಿಕ್ಕೆ ಸಾಕಷ್ಟು ಹಣ ಖರ್ಚಾಗುತ್ತೆ ಅಂತ ಗೊತ್ತಾಗುತ್ತೆ.
ಸೊ ಈ ನಿಟ್ಟಿನಲ್ಲಿ ಅದೇ ಪ್ರಾಪರ್ಟಿಯನ್ನ ಆಕೆ ಏನ್ ಮಾಡ್ತಾರೆ, ಮಾರಾಟವನ್ನ ಮಾಡ್ತೀನಿ ನಾನು ಅಂತ ತನ್ನ ಘೋಷಣೆಯನ್ನ ಮಾಡ್ಕೊಂತಾರೆ. ಒಂದು ಬೋರ್ಡ್ ಅನ್ನ ಹಾಕ್ತಾರೆ. ಸಾಕಷ್ಟು ಜನ ಬರ್ತಾರೆ ಆ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಲಿಕ್ಕೆ. ಈ ನಿಟ್ಟಿನಲ್ಲಿ ಮಂಜುನಾಥನ್ ಅವರು ಸಹ ಒಬ್ರು ಬರ್ತಾರೆ. ಅವರು ಏನ್ ಮಾಡ್ತಾರೆ, ಆ ಪ್ರಾಪರ್ಟಿಯನ್ನ ಖರೀದಿ ಮಾಡ್ಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಆ ಪ್ರಾಪರ್ಟಿಯ ಮೌಲ್ಯ ಎಷ್ಟು ಅಂತ ಹೇಳ್ತಾರೆ ಅಂದ್ರೆ 2 ಕೋಟಿ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ 25 ಲಕ್ಷ ರೂಪಾಯಿಯನ್ನ ಕೊಟ್ಟು ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತಾರೆ. ಇನ್ನ ಬಾಕಿ ಉಳಿದ ಹಣವನ್ನ ನಾವು ರಿಜಿಸ್ಟರ್ ಮಾಡೋ ಸಂದರ್ಭದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ತದನಂತರ ಏನು ಒಂದು ಸೇಲ್ ಅಗ್ರಿಮೆಂಟ್ ಆಯ್ತು. 25 ಲಕ್ಷ ರೂಪಾಯಿನ ಪಡ್ಕೊಂಡ್ರು ಆ ಮಾರಾಟ ಮಾಡುವಂತ ಸೊಸೆ. ಅಗ್ರಿಮೆಂಟ್ ಮಾಡ್ಕೊಂಡ್ರು. ತದನಂತರ ಆ ಮಂಜುನಾಥ್ ಅವ್ರಿಗೆ 2 ತಿಂಗಳಾದ್ಮೇಲೆ ಗೊತ್ತಾಯ್ತು ಇದೇ ಪ್ರಾಪರ್ಟಿಯನ್ನ ಇನ್ನೊಬ್ರಿಗೆ ಮಾರಿದ್ದಾರೆ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಅವ್ರನ್ನ ಎಂಕ್ವೈರಿ ಮಾಡಿದಾಗ, ಮತ್ತೆ ಒಂದು ಪ್ರಾಪರ್ಟಿಯ ಒಂದು ದಾಖಲೆಯನ್ನ ತೆಗೆಸಿದಾಗ ಮತ್ತೆ ಶಾಕ್ ಆಗುತ್ತೆ, ಅದೇ ಪ್ರಾಪರ್ಟಿಯನ್ನ ಇನ್ನೊಬ್ರಿಗೆ ಮಾರಿದ್ದಾರೆ ಅಂತ. ಸೊ ಒಂದೇ ಪ್ರಾಪರ್ಟಿಯನ್ನ 3-4 ಜನಕ್ಕೆ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಟ್ಟಿದ್ದಾರೆ. ಎಲ್ಲವೂ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಒಂದೊಂದು ಸಬ್ ರಿಜಿಸ್ಟರ್ ಆಫೀಸ್. ಇಸಿಯನ್ನ ನೋಡಿದಂತ ಸಂದರ್ಭದಲ್ಲಿ ಇಸಿಯಲ್ಲಿ ರಿಫ್ಲೆಕ್ಟ್ ಆಗಿದೆ, ತದನಂತರ ರಿಫ್ಲೆಕ್ಟ್ ಆಗಿದೆ. ಸೊ ಈ ರೀತಿಯಾಗಿ ಮಾಡ್ಕೊಂತ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಮಂಜುನಾಥ್ ಅವ್ರದ್ದು ಏನು ವಾದ ಅಂತಂದ್ರೆ, ಮಂಜುನಾಥನ್ನ ನೆಕ್ಸ್ಟ್ ಯಾರು ಆ ಪ್ರಾಪರ್ಟಿ ಮೇಲೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸುಭಾಷ್ ಅನ್ನೋ ಒಬ್ಬ ವ್ಯಕ್ತಿ. ಅವರು 1 ಕೋಟಿನ ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಕೋಟಿ ಅಂತ ಹೇಳಿದ್ದಾರೆ, ಪ್ರಾಪರ್ಟಿಯ ಮೌಲ್ಯ 5 ಕೋಟಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ 1 ಕೋಟಿ ಅಡ್ವಾನ್ಸ್ ಅಮೌಂಟ್ ಅನ್ನ ಅವ್ರ ಹತ್ರ ಹೋಗ್ಬಿಟ್ಟಿದ್ದಾರೆ. ಇವ್ರು 25 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಇವ್ರ ವಾದ ಏನು, ನಾನು ಫಸ್ಟ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರೋದು, ನನಗೆ ರೈಟ್ಸ್ ಮೊದಲು ಬರಬೇಕು, ನನಗೆ ಅವರು ಪ್ರಾಪರ್ಟಿ ಕೊಡೋದಾದ್ರೆ ನಾನು ಅವ್ರು ಫಸ್ಟ್ ಅವ್ರೇನು ಅಗ್ರಿಮೆಂಟ್ ಹಾಕೊಂಡಿದ್ರು ಅದ್ರ ಪ್ರಕಾರ ಅವ್ರು ನಡ್ಕೊಬೇಕು. ಸೊ ಆ ನಿಟ್ಟಿನಲ್ಲಿ 2 ಕೋಟಿಗೆ ಮಾತಾಡಿದ್ವಿ. ಈ ನಿಟ್ಟಿನಲ್ಲಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಇನ್ನು ನಾನು 1.75 ನಾನು ಕೊಡ್ತೀನಿ. ಆದ್ರೆ ನನಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು, ಯಾಕಂದ್ರೆ ನನ್ನ ಒಂದು ನಾನು ಫಸ್ಟ್ ಅವ್ರ ಕಡೆಯಿಂದ ಅಗ್ರಿಮೆಂಟ್ ಮಾಡ್ಕೊಂಡ್ರೆ, ಆಮೇಲೆ 3-4 ಅಗ್ರಿಮೆಂಟ್ಗಳು ಮಾಡ್ಕೊಂಡಿದ್ದಾರೆ ಅವರು ನಮ್ಗೆ ತಿಳಿದಲೆ. ಅದು ನನ್ಗೆ ಗೊತ್ತಿಲ್ಲ, ಕಾನೂನಲ್ಲಿ ನನಗೆ ರಕ್ಷಣೆ ಬೇಕು ಅಂತ ಕೋರ್ಟ್ ಮುಂದೆ ಬಂದಿದ್ದಾರೆ. ಎರಡನೇವರು ಒಂದು ಮಹಿಳೆ ಹೆಸರೇನು ಅಂದ್ರೆ ಲಕ್ಷ್ಮಿ ಅಂತ ಹೇಳಿ. ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವರು 3 ಜನ ಹೆಣ್ಮಕ್ಳಂತೆ, ಲಕ್ಷ್ಮಿ, ಅನು, ಭಾಗ್ಯ ಮತ್ತು ಸರಸ್ವತಿ ಅಂತ ಹೇಳಿ. 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಳು. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಪ್ರಾಪರ್ಟಿ ಇದೆಯಂತೆ. ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ನಗರದಲ್ಲಿ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ಮೊದಲು ಈ ಮುಂಚೆ ಆ ಪ್ರಾಪರ್ಟಿಯನ್ನ ಅವ್ರ ತಂದೆಯವರು ಬಿಡಿಎ ಕಡೆಯಿಂದ ತಗೊಂಡಿದ್ರಂತೆ. ಬಿಡಿಎ ಅಲಾಟೆಡ್ ಸೈಟ್ ಆಗಿತ್ತು. ಆ ಸೈಟಿನ ವಿಚಾರವಾಗಿ ಅವ್ರ ತಂದೆಯವ್ರಿಗೆ ಅಲಾಟ್ ಆಗಿದ್ದಂತ ಸೈಟ್ ಸಂದರ್ಭದಲ್ಲಿ ಇನ್ನೇನು ಕಂಪ್ಲೀಟ್ ಆಗಿ ಆ ಒಂದು ಕನ್ಸಿಡರೇಷನ್ ಅಮೌಂಟ್, ಆ ಸೈಟಿನ ಒಂದು ಮೌಲ್ಯವನ್ನ ಕೊಡೋ ಸಂದರ್ಭದಲ್ಲಿ ತಂದೆ ತೀರೋಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ತಾಯಿ ಏನ್ ಮಾಡ್ತಾರೆ, ಆ ತಾಯಿ ಏನು ಅವ್ರ ಹೆಂಡತಿ ಆ ಒಂದು ಮೌಲ್ಯವನ್ನ ಕೊಟ್ಟು ತಮ್ಮ ಹೆಸರಿಗೆ ಮಾಡ್ಕೊಳ್ತಾರೆ. ಬಿಡಿ ಅವರು ಸಹ ಒಂದು ಇವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ತಾರೆ. ತದನಂತರ ಈ ಹೆಣ್ಮಕ್ಳಿಗೆಲ್ಲ ಮದ್ವೆ ಮಾಡ್ತಾರೆ. ಮದ್ವೆ ಮಾಡಾದ್ಮೇಲೆ ಆ ತಾಯಿಗೆ ಗಂಡ್ ಮಕ್ಳ ಕಡೆ ಒಲವು ಜಾಸ್ತಿ. ಹೆಣ್ಮಕ್ಳನ್ನ ಅರ್ಶಿನ ಕುಂಕುಮ ಕರೆಯೋದಾಗ್ಲಿ ಅಥವಾ ಇನ್ನೊಂದು ಯಾವುದೇ ಒಂದು ಫಂಕ್ಷನ್ಗೆ ಕರೆಯೋದಾಗ್ಲಿ ಅಥವಾ ಯಾವುದು ಮಾಡ್ತಾ ಇರಲ್ಲ. ಸೊ ಈ ಸಂದರ್ಭದಲ್ಲಿ ಅವ್ರಿಗೂ ಸಾಕಷ್ಟು ಬೇಜಾರಾಗಿರ್ತದೆ ಹೆಣ್ಮಕ್ಳಿಗೆ. ಸೊ ಒಂದು ದಿವಸ ಆ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ, ಈ ಏನು ಪ್ರಾಪರ್ಟಿ ಇತ್ತಲ್ಲ, ತನ್ನ ಅಪ್ಪನಿಗೆ ಫಸ್ಟ್ ಅಲಾಟ್ ಆಗಿತ್ತು, ತದನಂತರ ತಾಯಿ ಹೆಸರಿಗೆ ರಿಜಿಸ್ಟರ್ ಆಗಿತ್ತು ಪ್ರಾಪರ್ಟಿ ಅಂತ ಹೇಳಿ,
ಆ ಪ್ರಾಪರ್ಟಿ ಏನಿತ್ತು, ಆ ಪ್ರಾಪರ್ಟಿಯನ್ನ ತನ್ನ 3 ಜನ ಅಣ್ಣಂದಿರಿದಾರಲ್ಲ, ಆ 3 ಜನ ಅಣ್ಣಂದರ ಹೆಂಡತಿ ಹೆಸರಿಗೆ ತನ್ನ ತಾಯಿ ದಾನ ಪತ್ರ ಮಾಡಿಕೊಟ್ಬಿಟ್ಟಿದ್ದಾರೆ. ನಮಗ್ ತಂದೆ ಆಸ್ತಿ ಅದನ್ನ ನನ್ನ ತಾಯಿ ತನ್ನ ಸೊಸೆದಿರಿಗೆ ಹೆಂಗೆ ದಾನ ಮಾಡ್ಕೊಡಕ್ ಸಾಧ್ಯ? ಈ ನಿಟ್ಟಿನಲ್ಲಿ ಅವರು ಅಬ್ಜೆಕ್ಷನ್ ಅನ್ನ ಮಾಡ್ತಾರೆ. ಇದು ಹೀಗೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಹಕ್ಕು ಇಲ್ಲ. ಸೊ ಇದನ್ನ ನಾವು ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬೇಕು ಅಂತ ಹೇಳಿ ಬರ್ತಾರೆ. ಇದು ಎರಡನೇ ಒಂದು ಉದಾಹರಣೆ. ಮೂರನೇದು, ಸೌಭಾಗ್ಯ ಅನ್ನೋ ಒಬ್ಬ ಮಹಿಳೆ, ಒಟ್ಟು ಅವ್ರಿಗೆ 3 ಜನ ಗಂಡು ಮಕ್ಕಳು. ಅದರಲ್ಲಿ ಒಬ್ಬ ಕೊನೆಯ ಮಗ ಏನಾಗಿರ್ತಾನೆ, ಅವನು ಮೆಂಟಲಿ ಅನ್ಸೌಂಡ್ ಆಗಿರ್ತಾನೆ, ಮಾನಸಿಕ ಅಸ್ವಸ್ಥನಾಗಿರ್ತಾರೆ. ಈ ನಿಟ್ಟಿನಲ್ಲಿ ಆ ತಾಯಿ ಹೆಸರಲ್ಲಿ ಒಂದು ಪ್ರಾಪರ್ಟಿ ಇರ್ತದೆ. ಆ ಪ್ರಾಪರ್ಟಿಯನ್ನ ತನ್ನ ಮಕ್ಕಳೇ ದುಡಿದು ಸಂಪಾದನೆ ಮಾಡಿ ತಾಯಿ ಹೆಸರಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ. ಆದ್ರೆ ಈಗ ಮೊದಲನೇವನು ಮತ್ತು ಎರಡನೇವನು ಏನು ಗಂಡ್ ಮಗ ಇದ್ದಾನೆ, ಗಂಡ್ ಮಕ್ಳಿರ್ತಾರೆ, ಅವ್ರ ಮಧ್ಯದಲ್ಲಿ ಒಂದು ಸಣ್ಣ ಒಂದು ಕಲಹ ಇರ್ತದೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಆ ಒಂದು ಸೈಟ್ ತನ್ನ ಹೆಸರಿಗೆ ತಾಯಿ ಹೆಸರಿಗೆ ರಿಜಿಸ್ಟರ್ ಮಾಡಿದ್ರಲ್ಲ, ಒಂದು ಮನೆನೂ ಕಟ್ಟಿರ್ತಾರೆ. ಆ ಮನೇನ ನಮ್ಮಿಬ್ಬರ ಹೆಸರಿಗೂ ಭಾಗ ಮಾಡ್ಕೊಡು ಅಂತ ಕೂತ್ಕೊಳ್ತಾರೆ. ಈ ನಿಟ್ಟಿನಲ್ಲಿ ತಾಯಿ ಬಂದು ಒಂದೇ ಮನೆಯನ್ನ, ಒಂದೇ ಮನೆ 30-40 ಮನೆ, ಆ ಮನೆಯನ್ನ ಇಬ್ರಿಗೆ ಭಾಗ ಹೇಗ್ ಮಾಡೋದು, ಅದನ್ನ ಡಿವೈಡ್ ಮಾಡ್ಲಿಕ್ಕಾಗತ್ತಾ? ಡಿವೈಡ್ ಮಾಡ್ಕೊಡಿ ಸರ್ ಅಂತ ಬಂದಿದ್ದು. ಒಂದೇ ಸೈಟ್ ನಂಬರ್ ಇದ್ದು ಡಿವೈಡ್ ಅನ್ನ ಮಾಡ್ಕೊಡಿ ಅಂತ ಹೇಳಿದ್ದು. ಮತ್ತೆ ಒಂದು ಕಂಡೀಷನ್ ಅನ್ನ ಹಾಕ್ತೀನಿ ಸರ್ ನಾನು ಅಂತ. ಏನು ಅಂತಂದ್ರೆ, ನಾನು ಜೀವಿತವಾಗಿರೋದ್ರಿಂದ, ನಾನು ಎಲ್ಲಿವರೆಗೂ ಬದುಕಿರ್ತೀನಿ ಅಷ್ಟು ದಿನ ಮತ್ತು ನಾನು ತೀರೋದ್ಮೇಲೂ ಆ ಪ್ರಾಪರ್ಟಿ ಯಾರಿಗೂ ಸಹ ಮಾರಬಾರ್ದು, ಯಾರು ಮಾರಬಾರ್ದು. ಮತ್ತು ಅದೇ ಪ್ರಾಪರ್ಟಿಯಲ್ಲಿ ನನ್ನ ಮಾನಸಿಕ ಅಸ್ವಸ್ಥ ಮಗ ಇದ್ದಾನೆ, ಅವನನ್ನ ನೋಡ್ಕೊಬೇಕು ಅನ್ನೋ ಕಂಡೀಷನ್ ನೀವು ಹಾಕಿ ಸರ್ ಅಂತ ಬಂದಿದ್ದಾರೆ ದಾನ ಪತ್ರದಲ್ಲಿ. ಈ ದಾನ ಪತ್ರದಲ್ಲಿ ಆ ಕಂಡೀಷನ್ ಅನ್ನ ಹಾಕಿದ್ರೆ ಆ ಕಂಡೀಷನ್ ಕಾನೂನಲ್ಲಿ ಊರ್ಜಿತ ಆಗುತ್ತಾ ಅನ್ನೋದು ಪ್ರಶ್ನೆ. ಹಾಗಾದ್ರೆ ಸ್ವತ್ತಿನ ವಿಚಾರವಾಗಿ ಕಾನೂನಲ್ಲೇನೆ ಸಾಕಷ್ಟು ರೂಲ್ಸ್ ಗಳನ್ನ ನಾವು ನೋಡ್ಬೋದು. ಯಾವ ರೀತಿಯಾದ ಕಂಡೀಷನ್ ಅನ್ನ ಹಾಕಿದ್ರೆ ಅದು ವ್ಯಾಲಿಡ್ ಆಗುತ್ತೆ, ಯಾವ ಕಂಡೀಷನ್ ಅನ್ನ ಹಾಕಿದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಒಂದು ಪ್ರಾಪರ್ಟಿಯನ್ನು ಒಬ್ಬ ವ್ಯಕ್ತಿಗೆ ಕೊಟ್ಬಿಟ್ಟು ನೀನು ಜೀವಮಾನ ಪೂರ್ತಿ ಈ ಪ್ರಾಪರ್ಟಿಯನ್ನ ನೀನು ಎಂಜಾಯ್ ಮಾಡಬಹುದೇ ಹೊರತು ಇದನ್ನು ನೀನು ಮಾರಾಟ ಮಾಡಬಾರ್ದು ಅಂತ ಏನಾದ್ರು ಕಂಡೀಷನ್ ಹಾಕಿದ್ರೆ, ಆ ಕಂಡೀಷನ್ ಮಾಡಿದ ಸಂದರ್ಭದಲ್ಲಿ ಆ ಒಂದು ಪತ್ರವನ್ನ ಮಾಡ್ತಾರೆ, ಆ ಪತ್ರಕ್ಕೆ ಕಾನೂನಲ್ಲಿ ಬೆಲೆ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಯಾವುದೇ ರೀತಿ ಬೆಲೆ ಬರೋದಿಲ್ಲ. ಯಾಕೆ ಸರ್ ಅಂತ ನೀವು ಏನಾದ್ರು ಪ್ರಶ್ನೆ ಕೇಳಿದ್ರೆ, ನೋಡಿ, ಸ್ವತ್ತು ಹಸ್ತಾಂತರ ಅಧಿನಿಯಮ ಅಂತ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಂತ ಇದೆ. ಅದರಲ್ಲಿ ಸಾಕಷ್ಟು ಒಂದು ನಿಯಮಗಳನ್ನ ಹೇಳಲಾಗಿದೆ. ನೀವು ಯಾವುದೇ ಪ್ರಾಪರ್ಟಿಯನ್ನ ಟ್ರಾನ್ಸ್ಫರ್ ಮಾಡುವಂತ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಅನ್ನ ಮಾಡಿ, ಆದ್ರೆ ಕಂಡೀಷನ್ಸ್ ನೀವು ಹಾಕೋ ಹಾಗಿಲ್ಲ. ಕಂಡೀಷನ್ಸ್ ಹಾಕಿದ್ರು ಅದು ಯಾವ ರೀತಿಯಾದ ಕಂಡೀಷನ್ಸ್ ಕಾನೂನಲ್ಲಿ ಊರ್ಜಿತ ಆಗುತ್ತೆ ಅಂತ ತಿಳಿಸಲಾಗಿದೆ. ನೋಡಿ, ಈ ನಿಯಮಗಳನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ನೋಡಿ, ಒಬ್ಬ ವ್ಯಕ್ತಿಗೆ ಒಂದು ಸ್ವತ್ತು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ 2 ರೀತಿಯಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಯಾವುದು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಮೊದಲನೇ ಒಂದು ನಿಟ್ಟಿನಲ್ಲಿ ಒಂದು ಪ್ರಾಪರ್ಟಿ ಇನ್ನೊಬ್ಬ ವ್ಯಕ್ತಿಗೆ ಡೀಡ್ಗಳ ಮುಖೇನ, ಅಂದ್ರೆ
ಡೀಡ್ ಆಫ್ ಕನ್ವೀನಿಯನ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ಒಂದು ಕಾಗದ ಪತ್ರಗಳ ಮುಖೇನ ಒಂದು ಪ್ರಾಪರ್ಟಿ ಇನ್ನೊಬ್ಬ ವ್ಯಕ್ತಿಗೆ ನಾವು ಹಸ್ತಾಂತರವನ್ನ ಮಾಡಬಹುದು ಅಂತ ಹೇಳಿ. ಉದಾಹರಣೆಗೆ ಯಾವೆಲ್ಲ ಕಾಗದಗಳು ಸರ್ ಅಂತ ಕೇಳಿದ್ರೆ, ಮೊದಲನೇದಾಗಿ ಸೇಲ್ ಅಗ್ರಿಮೆಂಟ್ ಅಂತ ನಾವು ಕರಿತೀವಿ. ಎರಡನೇದಾಗಿ ಅಡಮಾನ ಪತ್ರ. ನೋಡಿ, ಅಡಮಾನ ಪತ್ರ. ಅಡಮಾನದಲ್ಲೂ ಸಾಕಷ್ಟು ಬಗೆಗಳನ್ನ ನಾವು ನೋಡ್ತೀವಿ. ಮಾರ್ಗೇಜ್ ಅಂತ ಕರಿತೀವಿ. ಪ್ರಾಪರ್ಟಿ ವಿಚಾರವಾಗಿ ಇನ್ಯಾವ ರೀತಿ ಆಗುತ್ತೆ ಅಂದ್ರೆ ಲೀಸ್ ಅನ್ನ ತಗೊಳ್ಳುವಂಥದ್ದು. ಈಗ ನಾವು ಮನೆ ಲೀಸ್ ತಗೋತೀವಲ್ವಾ, ನೀವು ಹಳ್ಳಿ ಕಡೆ ಹೋದ್ರೆ ಏನು ಜಮೀನ್ ಏನಿರುತ್ತೆ ಅದನ್ನ ವರ್ತನೆಗೆ ತಗೋತೀನಿ ಅಂತ ಹೇಳ್ತಾರೆ. ವರ್ತನೆ ಅಂತಂದ್ರೆ ಲೀಸ್ ಅಂತಾನೆ ಅರ್ಥ. ಅಲ್ಲಿ ನಾನು ಬೆಳೆ ಬೆಳ್ಕೊಂತೀನಿ, ಬೆಳೆ ಬೆಳ್ಕೊಂಡು ಇಷ್ಟು ಒಂದು ಪಾಲನ್ನ ನಿಮ್ಗೆ ಯಾರು ಓನರ್ ಇರ್ತಾರೋ ಅವ್ರಿಗೆ ನಾನು ಕೊಡ್ತೀನಿ ಅಂತ ಮಾತಾಡ್ಕೊಂಡು ಅವರು ಸೀಸನ್ ಅಲ್ಲಿ ಮಳೆಗಾಲದ ಸೀಸನ್ ಅಲ್ಲಿ ಏನ್ ಮಾಡ್ತಾರೆ, ಆ ಒಂದು ಜಮೀನನ್ನ ಒಂದು ವರ್ತನೆಗೆ ಅಂತ ತಗೊಂತಾರೆ. ಅದನ್ನ ಲೀಸ್ ಅಂತ ಕರೀತಾರೆ. ನೋಡಿ, ಲೀಸ್ ಅಂತ ಕರೀತಾರೆ ಅದನ್ನ. ಪ್ರಾಪರ್ಟಿ ಯಾವ್ದೋ ಒಂದು ಮನೆ ಲೀಸ್ ತಗೋತೀವಿ. ಸೊ ಲೀಸ್ ಅಂತಂದ್ರೆ 3 ವರ್ಷಕ್ಕೆ 5 ವರ್ಷಕ್ಕೆ ಲೀಸ್ ತಗೋತೀವಿ. ಸೊ ಇದು ಲೀಸ್ ಆಯ್ತು. ಒಂದು ಸೇಲ್ ಆಯ್ತು, ಇನ್ನೊಂದು ಮಾರ್ಗೇಜ್ ಆಯ್ತು, ಇನ್ನೊಂದು ಲೀಸ್ ಆಯ್ತು. ಸೇಲ್, ಮಾರ್ಗೇಜ್, ಲೀಸ್. ಇನ್ನೊಂದು ರೀತಿಲಿ ಅದನ್ನ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಗಿಫ್ಟ್ ಮುಖೇನ. ಅಂದ್ರೆ ಒಬ್ರಿಗೆ ದಾನ ಕೊಡುವಂತ ಸಂದರ್ಭದಲ್ಲಿ ಪ್ರಾಪರ್ಟಿ ಒಬ್ರಿಂದ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಆಯ್ತು. ಇನ್ಯಾವ ರೀತಿಯಲ್ಲಿ ಸರ್ ಅಂತ ಪ್ರಶ್ನೆ ಕೇಳಿದ್ರೆ ಎಕ್ಸ್ಚೇಂಜ್ ಅಂತ ಒಂದು ಇದೆ. ಅದ್ಲು ಬದ್ಲು ಮಾಡ್ಕೊಳ್ಳೋದು. ಅದ್ಲು ಬದ್ಲು ವಿಚಾರದಲ್ಲಿ ಈ ಒಂದು ಇರೋದನ್ನ ನೀನ್ ತಗೋ, ನಿನ್ ಪ್ರಾಪರ್ಟಿನ ನಾನ್ ತಗೋತೀನಿ ಅಂತ ಹೇಳಿ ಅದ್ಲು ಬದ್ಲು ಮಾಡ್ಕೊಳ್ಳುವಂಥದ್ದಲ್ಲಿ ಪ್ರಾಪರ್ಟಿ ಹಸ್ತಾಂತರ ಆಗ್ತದೆ. ಅದನ್ನ ಹೊರತುಪಡಿಸಿ ಬೇರೆ ಯಾವುದು ಸರ್ ಅಂತ ನೀವು ಏನೋ ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಆಕ್ಷನಬಲ್ ಕ್ಲೇಮ್ ಅಂತ ಒಂದಿದೆ. ಯಾವುದು ಸರ್ ಆಕ್ಷನಬಲ್ ಕ್ಲೇಮು? ನೋಡಿ, ಲೀಸ್ ಮುಖೇನ, ಗಿಫ್ಟ್ ಮುಖೇನ, ಮಾರ್ಗೇಜ್ ಮುಖೇನ, ಸೇಲ್ ಮುಖೇನ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂತಂದ್ರೆ, ಕಾಗದ ಪತ್ರ ಮುಖೇನ ಒಂದು ಪ್ರಾಪರ್ಟಿ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗ್ತದೆ. ಅದನ್ನ ಹೊರತುಪಡಿಸಿ ಕಾನೂನಲ್ಲೇನೆ ಯಾವುದೇ ಕಾನೂನಿನ ಒಂದು ಕಾಗದ ಪತ್ರವಿಲ್ದಲೆ ಒಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಯಾವ ತರ ಸರ್ ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿಯನ್ನ ತನ್ನ ಸ್ವಯಾರ್ಜಿತ ಒಂದು ದುಡಿಮೆಯಲ್ಲಿ ಒಂದು ಪ್ರಾಪರ್ಟಿಯನ್ನ ಖರೀದಿ ಮಾಡ್ತಾನೆ. ಅವನಿಗೆ ಮಕ್ಕಳಿರ್ತದೆ. ಅಂತ ಸಂದರ್ಭದಲ್ಲಿ ಮಕ್ಕಳು ದೊಡ್ಡವರಾಗ್ತಾರೆ. ಸೊ ಆ ಪ್ರಾಪರ್ಟಿ ಅವನ ಹೆಸರಲ್ಲಿ ಇರ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ತೀರೋಗ್ಬಿಡ್ತಾನೆ. ಯಾವುದೇ ತರ ವಿಲ್ ಅನ್ನ ಅಥವಾ ಯಾವ್ದು ತರ ಗಿಫ್ಟ್ ಮಾಡಿರುವಂತದ್ದು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಸತ್ತೋದ ನಂತರ ಕಾನೂನಿನ ಅಡಿಯಲ್ಲಿ ಯಾವುದು ಸಕ್ಸೆಷನ್ ಆಕ್ಟ್, ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ಹೇಳಿ, ಆ ಒಂದು ಕಾನೂನಿನ ಅಡಿಯಲ್ಲಿ ಆ ಒಂದು ಏನು ಸ್ವಯಾರ್ಜಿತ ಆಸ್ತಿ ಇರುತ್ತೆ ತನ್ನ ಮಕ್ಕಳಿಗೆ ಹೋಗುತ್ತೆ. ಆ ಆ ಒಂದು ಪ್ರಾಪರ್ಟಿಗೆ ವಾರಸುದಾರ ಯಾರಾಗ್ತಾರೆ ಅಂತಂದ್ರೆ ಮಕ್ಕಳಾಗ್ತಾರೆ. ಸೊ ಇದನ್ನ ನಾವು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಥ್ರೂ ಆಪರೇಷನ್ ಆಫ್ ಲಾ ಅಂತ ನಾವು ಕರಿತೀವಿ. ಸೊ ಲಾ ಇಂದ ಒಬ್ಬ ವ್ಯಕ್ತಿಯಿಂದ, ಕಾನೂನಿಂದ ಒಂದು ಪ್ರಾಪರ್ಟಿ ಇನ್ನೊಬ್ಬ ವ್ಯಕ್ತಿಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಯಿತು. ಇದು ಇದು ಎರಡನೇ ಒಂದು ರೀತಿಯ ಒಂದು ಪ್ರಾಪರ್ಟಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗುವಂಥದ್ದು ನಾವು ನೋಡ್ತೀವಿ. ಸರ್, ಇಲ್ಲಿ ನಮಗೆ ಪ್ರಾರಂಭಿಕ ಹಂತದಲ್ಲಿ ಪ್ರಾಪರ್ಟಿಯ ವಿಚಾರವಾಗಿ ಯಾವೆಲ್ಲ ಅಂಶಗಳು ನಮಗೆ ಗೊತ್ತಿರಬೇಕು ಸರ್ ಅಂತಂದ್ರೆ, ನಾನು ಹೇಳ್ದಂಗೆ ಈ ಏನು ಕಾಗದ ಪತ್ರಗಳೇನಿದೆಯಲ್ಲ, ಆ ಕಾಗದ ಪತ್ರಗಳು ಅಲ್ಲಿ ಒಂದು ಕಾನೂನು ಇದೆ. ಏನು ಸರ್ ಅದು ಕಾನೂನು ಅಂತಂದ್ರೆ, ಅದು ಕರಾರಿನ ಕಾನೂನು ಅಂತ ಹೇಳಿ, ಲಾ ಆಫ್ ಕಾಂಟ್ರಾಕ್ಟ್ ಅಂತ ಹೇಳಿ. ನೀವು ಯಾವುದೇ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಮಾಡಿ, ಆ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಯಾವ ಸ್ವರೂಪದಾಗಿರುತ್ತೆ ಅಂತಂದ್ರೆ, ಅದು ಒಂದು ಕರಾರಿನ
ಒಂದು ಸ್ವರೂಪದಲ್ಲಿ ಇರ್ತದೆ, ಅದು ಒಂದು ಕರಾರಿನ ಸ್ವರೂಪದಲ್ಲಿ ಇರ್ತದೆ. ಉದಾಹರಣೆಗೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಈಗ ನಾನೊಂದು ಪ್ರಾಪರ್ಟಿ ಇದೆ, ಈಗ ನಿಮ್ಮ ಉದಾಹರಣೆನ ಕೊಡ್ತೀನಿ. ಅಕ್ಬರ್ ಬಾಷಾ ಅವ್ರ ಹತ್ರ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿಯನ್ನ ಅಶೋಕ್ ಅವರು ತಗೋಬೇಕು. ಈ ನಿಟ್ಟಿನಲ್ಲಿ ಅಶೋಕ್ ಅವರು ಅಕ್ಬರ್ ಬಾಷಾ ಅವರಿಗೆ ಕಡೆಯಿಂದ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತಾರೆ, ಒಂದು ಸೇಲ್ ಡೀಡ್ ಅನ್ನ ಮಾಡ್ಕೊಂತಾರೆ. ಒಂದು ಸೇಲ್ ಅಗ್ರಿಮೆಂಟ್ ಅಥವಾ ಡೀಡ್ ಅಂತ ನಾವು ಕರಿತೀವಿ. ಡೀಡ್ ಆರ್ ಅಗ್ರಿಮೆಂಟ್, ಬೋತ್ ಆರ್ ಸೇಮ್, ಒನ್ ಅಂಡ್ ದಿ ಸೇಮ್. ಆಯ್ತಾ? ಅಗ್ರಿಮೆಂಟ್ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಬೇಕು. ಸರ್, ಅಗ್ರಿಮೆಂಟ್ ಅಂದ್ರೆ ಇಟ್ ಈಸ್ ದಿ ಪ್ರಾಮಿಸ್ ಮೇಡ್ ಬೈ ಒನ್ ಪರ್ಸನ್, ಅಂಡ್ ವಿತ್ ರೆಸ್ಪೆಕ್ಟ್ ಟು ದಟ್ ಪ್ರಾಮಿಸ್ the one other person will accept that promise, and they will enter with a formal writing. So it is an agreement. Agreement means one person intends to sell the property, the other person intends to purchase the property. At the time of selling and purchase the property, there will be an exchange of consideration. There will be an exchange of consideration. And that consideration should be valuable consideration, and it should be acceptable by law. So then only it amounts to a contract ಅಂತ. ಒಬ್ಬ ವ್ಯಕ್ತಿ ಮತ್ತೆ ಇನ್ನೊಬ್ಬ ವ್ಯಕ್ತಿ, ಈಗ ನಾನು ಒಂದು ಅಗ್ರಿಮೆಂಟ್ ಹಾಕೊಂಡಿರ್ತೀನಿ. ಅಗ್ರಿಮೆಂಟ್, ಈಗ ನಾನೊಂದು ಮನೆ ಬಾಡಿಗೆಯನ್ನ ತಗೋತೀನಿ. ಮನೆ ಬಾಡಿಗೆ ತಗೋಬೇಕಾದ್ರೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ, ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ರೆಂಟಲ್ ಅಗ್ರಿಮೆಂಟ್ ಪ್ರಕಾರ ನಾನು 10ನೇ ತಾರೀಕು ಬಾಡಿಗೆ ಕೊಡಬೇಕು ಅಂತ ಓನರು ಹೇಳ್ತಾರೆ. ಸರಿ ಅಂತ ನಾನು ಒಪ್ಕೊಂತೀನಿ. ಒಪ್ಕೊಂಡಾದ್ಮೇಲೆ 10ನೇ ತಾರೀಕು ಆಯ್ತು, 15ನೇ ತಾರೀಕು ಆಯ್ತು, 16ನೇ ತಾರೀಕು ಆಯ್ತು, ಬಾಡಿಗೆ ಕೊಡ್ಲಿಲ್ಲ. ಓನರ್ ಬಂದು ಗಲಾಟೆ ಮಾಡಿದ್ರು. ರೇ, ನೀವು ಏನ್ರಿ ಹೇಳಿದಿತ್ತು, ನಾನು 10ನೇ ತಾರೀಕಲ್ಲಿ ಬಾಡಿಗೆ ಕೊಡ್ಬೇಕು ಪ್ರತಿ ತಿಂಗಳು ಅಂತ ಹೇಳಿದಿತ್ತು. ನೀವು ನೋಡ್ರಿ, ಆ ಕಡೆ 15ನೇ ತಾರೀಕು ಆಯ್ತು, ಈಗ 16ನೇ ತಾರೀಕು ಆಯ್ತು, ಪ್ರತಿ ಸತಿ ನಾನೇ ಬಂದು ಬಾಡಿಗೆ ಕೇಳ್ಬೇಕಾ? ನೋಡ್ರಿ, ನೀವು ಅಗ್ರಿಮೆಂಟ್ ಪ್ರಕಾರ ನಡ್ಕೊಬೇಕನ್ರಿ. ಅಗ್ರಿಮೆಂಟ್ ಪ್ರಕಾರ ನೀವು ನಡ್ಕೊಳ್ಳಿಲ್ಲ ಅಂತಂದ್ರೆ ನೋಡಿ, ಅಗ್ರಿಮೆಂಟ್ ಅಲ್ಲಿ ನಾನು ಹೇಳಿದ್ದೀನಿ, ನೀವು ಕರೆಕ್ಟ್ ಸರಿಯಾಗಿ ಬಾಡಿಗೆ ಕೊಡಲ್ಲ ಅಂತಂದ್ರೆ ನೀವು ಮನೆ ಖಾಲಿ ಮಾಡ್ಬೇಕು ಅಂತ ಹೇಳಿ. ನೀವು ಮನೆ ಖಾಲಿ ಮಾಡ್ರಿ ಅಂತ ಹೇಳೋದಿಕ್ಕೆ ಒಂದು ಅಧಿಕಾರ ಇರ್ತದೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಾಗ. ಯಾಕೆ ಅಂತಂದ್ರೆ ಅಗ್ರಿಮೆಂಟು ಕಾನೂನಲ್ಲಿ ಊರ್ಜಿತವಾಗ್ತದೆ. ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ್ರೆ ಕಾನೂನಲ್ಲಿ ಒಂದು ಪುಷ್ಟಿ ಇರ್ತದೆ. ಕಾನೂನಲ್ಲಿ ಒಂದು ಹಿಡಿತದಲ್ಲಿ ಇರ್ತಿದೆ. ಆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ್ರೆ ಆ ಒಂದು ಏನು ಇಬ್ರು ವ್ಯಕ್ತಿ ನಡುವೆ ಏನೆಲ್ಲ ಒಂದು ಒಪ್ಪಂದ ಆಗ್ತದೆ, ಆ ಒಪ್ಪಂದಕ್ಕೆ ಅವರಿಬ್ರು ಭದ್ರಾಗಿರ್ಬೇಕಾಗ್ತದೆ. ಸೊ ಭದ್ರಾಗ್ದಲೇ ಇದ್ದು ಅವರು ಅದನ್ನ ಕಂಡೀಷನ್ ಉಲ್ಲಂಘನೆ ಮಾಡಿದಂತ ಸಂದರ್ಭದಲ್ಲಿ ನಾವು ಕೋರ್ಟಿನ ಮೊರೆಗೆ ಹೋಗ್ಬೋದು, ಕೋರ್ಟ್ ನಮ್ಗೆ ನ್ಯಾಯ ಕೊಡಿಸುತ್ತೆ ಅಂತೇಳಿ. ಸೊ ಇದೇ ನಿಟ್ಟಿನಲ್ಲಿ ಯಾವುದೇ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ, ಯಾವುದೇ ಒಂದು ವ್ಯವಹಾರವನ್ನು ವಾಣಿಜ್ಯ ವ್ಯವಹಾರವನ್ನ ಮಾಡುವಂತ ಸಂದರ್ಭದಲ್ಲಿ, ಅಗ್ರಿಮೆಂಟ್ಗಳನ್ನ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಎಲ್ಲವೂ ಅವ್ರೇನು ವ್ಯವಹಾರವನ್ನ ಮಾಡ್ತಾರೆ ಎಲ್ಲವೂ ಏನಾಗ್ತದೆ ಅಂತಂದ್ರೆ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಬರ್ತದೆ. An agreement which is enforceable by law is a contract. ವ್ಯಾಲಿಡ್ ಅಗ್ರಿಮೆಂಟ್, ಇನ್ವ್ಯಾಲಿಡ್ ಅಗ್ರಿಮೆಂಟ್ ಅಂತ ನೋಡಿ. ವ್ಯಾಲಿಡ್ ಕಾಂಟ್ರಾಕ್ಟ್, ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ. ನನ್ನ ಮದುವೆ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ನಾನು ಎಲ್ಲ ಒಂದು ಮದುವೆಯ ಒಂದು ಸಮಾರಂಭದ ಕೆಲಸ ಕಾರ್ಯಗಳು ಸಾಕಷ್ಟು ಇರ್ತದೆ. ನಾನೇನ್ ಮಾಡ್ತೀನಿ, ಒಬ್ಬ ಮ್ಯಾರೇಜ್ ಅರೇಂಜ್ ಮಾಡೋರ ಹತ್ರ ಹೋಗ್ತೀನಿ. ಈವೆಂಟ್ ಮ್ಯಾನೇಜ್ಮೆಂಟ್ ಒಂದು ಕಂಪನಿ ಹತ್ರ ಹೋಗಿ ಕಂಪನಿಗೆ ಹೇಳ್ತೀನಿ, ನೋಡಿ ನನ್ನ ಒಂದು ಮದುವೆ ಇದೆ, ಸೊ ಎಲ್ಲಾ ಕಾರ್ಯಗಳನ್ನ ನಾನು ಮಾಡ್ಲಿಕ್ಕಾಗಲ್ಲ, ಸೊ ಈ ನಿಟ್ಟಿನಲ್ಲಿ ತಮಗೆ ನಾನು ಒಂದು ಕಾಂಟ್ರಾಕ್ಟ್ ಅನ್ನ ಕೊಡ್ತೀನಿ. ನೀವೇನ್ ಮಾಡ್ಬೇಕು ಅಂತಂದ್ರೆ ಮದುವೆಗೆ ಬೇಕಾಗಿರೋಂತ ಒಂದು ಊಟದ ವ್ಯವಸ್ಥೆ ಮತ್ತು ಚೌಲ್ಟ್ರಿ ಮತ್ತೆ ಡೆಕೋರೇಷನ್, ಸೊ ಗಂಡು ಹೆಂಡಿಗೆ ಫೋಟೋ ತೆಗೆಯುವಂಥದ್ದು, ವಿಡಿಯೋ ತೆಗೆಯುವಂಥದ್ದು,
ಮತ್ತೆ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಗೆಸ್ಟ್ ಗಳು ಏನ್ ಬರ್ತಾರೋ ಅವರ ಹಾಸ್ಪಿಟಾಲಿಟಿ ಎಲ್ಲವನ್ನು ನೀವು ನೋಡ್ಕೊಬೇಕು ಸರ್ ಅಂತ ಹೇಳ್ತೀನಿ. ಅವರು ಹೌದಾ ಸರ್, ಇಷ್ಟ ಆಗುತ್ತೆ, ಖರ್ಚು ಇಷ್ಟ ಆಗುತ್ತೆ ನೀವು ಅಂತ ಹೇಳ್ತಾರೆ. ತದನಂತರ ನಾನೊಂದು ಅಡ್ವಾನ್ಸ್ ಅಮೌಂಟ್ ಅನ್ನ ಕೊಡ್ತೀನಿ. ನಾನು ಅಡ್ವಾನ್ಸ್ ಅಮೌಂಟ್ ಕೊಟ್ಬಿಟ್ಟು ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕೊಡ್ತೀನಿ. ಅವ್ರ ಅಗ್ರಿಮೆಂಟ್ಗೆ ಒಪ್ಕೊಂಡು ಸೈನ್ ಹಾಕೊಡ್ತಾರೆ. ಸೊ ನನ್ನ ಮದುವೆ ದಿವಸ ಅವ್ರು ಏನಾದ್ರು ಸರಿಯಾದಂತ ವ್ಯವಸ್ಥೆ ಮಾಡ್ಲಿಲ್ಲ ಅಥವಾ ಯಾವುದೇ ತರ ಒಂದು ಲೋಪದೋಷ ಆಯ್ತು ಅಂದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ನನಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ಹಸ್ತಾಂತರ ಏನು ಸ್ವತ್ತಿನ ಹಸ್ತಾಂತರ ವಿಚಾರದಲ್ಲಿ ಕರಾರಿನ ಒಂದು ಕಾನೂನನ್ನು ಸಹ ತಿಳ್ಕೊಬೇಕಾಗ್ತದೆ. ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಏನಿದೆಯಲ್ಲ, ಇಟ್ ಈಸ್ ನಾಟ್ ಅನ್ ಎಕ್ಸಾಸ್ಟಿವ್ ಆಕ್ಟ್. ಆಯ್ತು, ಎಲ್ಲ ವಿಚಾರಗಳನ್ನು ಅದ್ರೊಳಗೆ ತಿಳಿಸಿಲ್ಲ. ಅದ್ರ ಜೊತೆಗೆ ಆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಜೊತೆಗೇನೆ ಬೇರೆ ಎಲ್ಲ ಕಾನೂನುಗಳು ಅದಕ್ಕೆ ಅಟ್ಯಾಚ್ ಆಗುತ್ತೆ. ಅದರಲ್ಲಿ ಒಂದು ಕಾನೂನು ಅಂದ್ರೆ ಕಾಂಟ್ರಾಕ್ಟ್ ಆಕ್ಟ್ ಒಂದು, ಕಾಂಟ್ರಾಕ್ಟ್ ಒಂದು, ಕಾನೂನು ಒಂದು. ಸೊ ಹಂಗಾಗಿ ಮೊದಲನೇ ಹಂತದಲ್ಲಿ ನಾವು ಕಾಂಟ್ರಾಕ್ಟ್ ಲಾ ನ ತಿಳ್ಕೊಬೇಕಾಗತ್ತೆ. ಕಾಂಟ್ರಾಕ್ಟ್ ಅಲ್ಲಿ ನಾವು ಯೂಶುವಲ್ ಆಗಿ ಏನ್ ತಿಳ್ಕೊತೀವಿ, ವ್ಯಾಲಿಡ್ ಕಾಂಟ್ರಾಕ್ಟ್, ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಯಾವುದು ಅಂತ. ನಾನು ಈಗ ಅಶೋಕ್ ಅವರು ಮತ್ತೆ ಅಕ್ಬರ್ ಪಾಷಾ ಅವರು ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡ್ರು. ಏನಂತ ಕಾಂಟ್ರಾಕ್ಟ್ ಮಾಡ್ಕೊಂಡ್ರು? ಸೊ ಅವ್ರ ಕಡೆಯಿಂದ ಅವರಲ್ಲಿ ಒಂದು ಯಾವ್ದೋ ಜಮೀನ್ ಇದೆ. ಸೊ ಏನು ಅಕ್ಬರ್ ಪಾಷಾ ಅವ್ರ ಕಡೆ ಒಂದು ಜಮೀನ್ ಇದ್ದು ಅಶೋಕ್ ಅವರು ನಾನು ಪರ್ಚೇಸ್ ಮಾಡಬೇಕು ಅಂತ ಬರ್ತಾರೆ. ಅಕ್ಬರ್ ಪಾಷಾ ಅವ್ರು ಏನಾದ್ರು ಸೆಲ್ಲರ್ ಆದ್ರು, ಅಶೋಕ್ ಅವರು ಪರ್ಚೇಸರ್ ಆದ್ರು. ಅಶೋಕ್ ಅವ್ರ ಹತ್ರ ಹಣ ಇಲ್ಲ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಳೋಣ, ಇದು ಒಂದು ಉದಾಹರಣೆ, ಒಂದು ಸಂದರ್ಭವಾಗಿ ಅಶೋಕ್ ಅವರು ಗನ್ ಅನ್ನ ಸಪ್ಲೈ ಮಾಡುವಂತ ಒಂದು ಕಂಪನಿಯನ್ನ ಇಟ್ಟಿರ್ತಾರೆ. ಅವ್ರು ಹೇಳ್ತಾರೆ ಅಕ್ಬರ್ ಪಾಷಾ ಅವ್ರಿಗೆ, ನೋಡಿ ಸರ್, ನಾವು ನಿಮ್ಗೆ ಹಣ ಕೊಡಲ್ಲ, ಆದ್ರೆ ನನ್ನ ಹತ್ರ ಇಷ್ಟೊಂದು ಗನ್ಗಳಿದಾವೆ, ನಾನು ಗನ್ ವ್ಯಾಪಾರಿ, ಇಲ್ಲಿಗಲ್ ಆಗಿ ಗನ್ ಇದು ಮಾಡ್ತೀನಿ, ಏನು ತಯಾರು ಮಾಡ್ತೀನಿ, ನಿಮ್ಗೆ ಗನ್ಗಳನ್ನ ನಾನು ಸಪ್ಲೈ ಮಾಡ್ತೀನಿ, ನೀವು ಗನ್ ಅನ್ನ ತಗೊಂಡು ನನ್ನ ಪ್ರಾಪರ್ಟಿ ಕೊಡಿ. ಸೊ ಈ ನಿಟ್ಟಿನಲ್ಲಿ ಅವ್ರು ಮಾಡ್ಕೊಂಡಂತಹ ಕರಾರ್ ಏನಿದೆ ಅದು ಕಾನೂನಲ್ಲಿ ಊರ್ಜಿತನ ಸರ್ ಅಂತಲ್ಲ, ಊರ್ಜಿತ ಅಲ್ಲ. ಒಂದ್ ವೇಳೆ ನೀವು ಗನ್ ಕೊಡ್ಲಿಲ್ಲ, ಪ್ರಾಪರ್ಟಿ ಅವರು ಕೊಟ್ಬಿಟ್ಟಿದ್ರು ಅಕ್ಬರ್ ಪಾಷಾ ಅವರು. ತದನಂತರ ಅಂತ ಸಂದರ್ಭದಲ್ಲಿ ಅಶೋಕ್ ಅವ್ರು ಗನ್ ಕೊಡ್ಲಿಲ್ಲ ಅಂತ ಹೇಳಿ ಅಕ್ಬರ್ ಪಾಷಾ ಅವ್ರು ಏನಾದ್ರು ಕೋರ್ಟ್ಗೆ ಹೋದ್ರೆ ಅಕ್ಬರ್ ಪಾಷಾ ಅವ್ರನ್ನ ಏನು ಆ ಒಂದು ಕೋರ್ಟ್ ಅಲ್ಲಿ ಆ ಕೇಸನ್ನ ಹಾಕಕ್ಕೂ ಬರಲ್ಲ. ಮತ್ತು ಆ ಕೇಸ್ ಹಾಕಿದ್ರೆ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ನೋಡ್ರಿ ಇದು ಇನ್ವ್ಯಾಲಿಡ್ ಕಾಂಟ್ರಾಕ್ಟ್. ಯಾಕೆ ಅಂತಂದ್ರೆ ಗನ್ ಅನ್ನೋದು ವಿಚಾರ ಇದೆಯಲ್ಲ, ಸೊ ಅದು ಕಾನೂನು ಬಾಹಿರ. ಸೊ ಎಗೇನೆಸ್ಟ್ ಟು ದ ಪಬ್ಲಿಕ್ ಪಾಲಿಸಿ ಅದು. ಗನ್ ನ ವ್ಯಾಪಾರ ಮಾಡುವಂಥದ್ದು ಅಥವಾ ಇನ್ನೊಬ್ಬರಿಗೆ ಸೇಲ್ ಮಾಡುವಂಥದ್ದು ಅದೆಲ್ಲ ಅದು ಕಾನೂನು ಬಾಹಿರ. ಅದಕ್ಕೆ ಲೈಸೆನ್ಸ್ ಇರಬೇಕಾಗ್ತದೆ. ನೀವು ಮಾಡ್ಕೊಂಡಂಥದ್ದು ಏನಿದೆ ಅದು ಕಾನೂನಿಗೆ ವಿರುದ್ಧವಾದಂಥದ್ದು. ಸೊ ಈ ನಿಟ್ಟಿನಲ್ಲಿ ಅಥವಾ ನೀವು ಯಾವುದೋ ಒಂದು ಏನು ನಾರ್ಕೋಟಿಕ್ ಡ್ರಗ್ಸ್ ಇರುತ್ತೆ, ಆ ಡ್ರಗ್ಸ್ ನಾನು ಕೊಡ್ತೀನಿ ಅಂತ ಹೇಳುವಂಥದ್ದು ಹಣದ ಬದಲಾಗಿ. ಸೊ ಎಲ್ಲವೂ ಕಾನೂನು ಬಾಹಿರ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಎಸೆನ್ಸಿಯಲ್ಸ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳಿ ನೋಡಿ, ಎಸೆನ್ಸಿಯಲ್ಸ್ ಆಫ್ ಕಾಂಟ್ರಾಕ್ಟ್ ಅಂತ, ಯಾವುದೇ ಒಂದು ಕಾಂಟ್ರಾಕ್ಟು ಕಾನೂನಿನಲ್ಲಿ ಊರ್ಜಿತ ಆಗ್ಬೇಕಾದ್ರೆ ಈ ಎಲ್ಲ ಅಂಶಗಳು ಇರಬೇಕು ಅಂತ ಹೇಳಿ. ಸೊ ವ್ಯಾಲಿಡ್ ಕಾಂಟ್ರಾಕ್ಟ್ ಅಲ್ಲಿ ಯಾವ್ದೆಲ್ಲ ವ್ಯಾಲಿಡ್ ಕಾಂಟ್ರಾಕ್ಟ್, ಯಾವೆಲ್ಲ ಒಂದು ಕಂಡೀಷನ್ಸ್ ಇದ್ರೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದ್ರೆ, ಫ್ಯಾಕ್ಟರ್ಸ್ ಏನು ಫಾರ್ ದಿ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಸೊ ಅಲ್ಲಿ ನಾವು ಒಂದು ಲಾಫುಲ್ ಕನ್ಸೆಂಟ್ ಆಗಿರ್ಬೇಕು. ಅಂದ್ರೆ ಯಾವ್ದೋ ಒಂದು ಕನ್ಸೆಂಟ್ ಏನ್ ಕೊಟ್ಟಿರ್ತಾರ, ಒಬ್ಬ ಒಂದು ಪ್ರಾಪರ್ಟಿಯನ್ನ ಇನ್ನೊಂದು ಪ್ರಾಪರ್ಟಿಯನ್ನ ಇನ್ನೊಬ್ರಿಗೆ ಕೊಡುವಂತ ಸಂದರ್ಭದಲ್ಲಿ ನನ್ನ ಒಂದು ಮುಕ್ತ ಸಮ್ಮತಿ ಇರ್ಬೇಕಲ್ಲಿ. ಅಥವಾ ಯಾರಿಗೊಬ್ಬರಿಗೆ ನಾನು ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಈ ಪ್ರಾಪರ್ಟಿನ ನನಗೆ ಕೊಡ್ರಿ ಅಂತ ನಾನು ಏನಾದ್ರು ಪ್ರಶ್ನೆ ಆ ಒಂದು ಧಮಕಿಯನ್ನ ಹಾಕಿ ನನ್ನ ಪ್ರಾಪರ್ಟಿಯನ್ನ ಬರ್ಸ್ಕೊಂಡಿದ್ದಂತ ಸಂದರ್ಭದಲ್ಲಿ ಅದು ಊರ್ಜಿತ ಆಗಲ್ಲ. ಯಾಕೆ ಅಂತಂದ್ರೆ ಅದು ಗನ್ ಪಾಯಿಂಟ್ ಅಲ್ಲಿ ಇಟ್ಟಿರುವಂತದ್ದು ಮುಕ್ತ ಸಮ್ಮತಿ ಆಗಿರಲ್ಲ, ಅದು ವ್ಯಾಲಿಡ್ ಕನ್ಸೆಂಟ್ ಅಲ್ಲ ಅದು. ಸೊ ಕನ್ಸೆಂಟ್ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು, ಯಾವ ಒಂದು ಉದ್ದೇಶ ಅಂತ ಒಂದಿದೆ, ಆ ಉದ್ದೇಶನು ಸಹ ಲಾಫುಲ್ ಆಬ್ಜೆಕ್ಟ್ ಆಗಿರಬೇಕು. ಲಾಫುಲ್ ಆಬ್ಜೆಕ್ಟ್ ಅಂತಂದ್ರೆ ಈ ಒಂದು ಪ್ರಾಪರ್ಟಿಯನ್ನ ನಿಮ್ಗೆ ನಾನು ಕೊಡ್ತೀನಿ, ಆ ಪ್ರಾಪರ್ಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ನೀವು ಅಲ್ಲಿ ಯಾವುದೋ ಒಂದು ಕಾನೂನು ಬಾಹಿರವಾದಂತ ಒಂದು ಚಟುವಟಿಕೆ ನಡೆಸ್ತೀನಿ, ಅದಕ್ಕೋಸ್ಕರ ನಾನು ಪ್ರಾಪರ್ಟಿಯನ್ನ ತಗೋತಾ ಇದ್ದೀನಿ
ಅನ್ನೋ ಪಕ್ಷದಲ್ಲಿ ಏನು ಪ್ರಾಪರ್ಟಿ ಏನಾದ್ರು ಹಸ್ತಾಂತರ ಆಯ್ತು ಅಂತಂದ್ರೆ ಅದು ಊರ್ಜಿತ ಅಲ್ಲ ಕಾನೂನಿನಡಿಯಲ್ಲಿ. ಕನ್ಸೆಂಟ್ ಆಬ್ಜೆಕ್ಟ್ ಆಯ್ತು. ನೋಡಿ, ಕನ್ಸೆಂಟ್ ಆಬ್ಜೆಕ್ಟ್ ಆಯ್ತು. ತದನಂತರ ಇಲ್ಲಿ ಪರ್ಚೇಸ್ ಮಾಡುವಂತ ವ್ಯಕ್ತಿ ಅಥವಾ ಸೇಲ್ ಮಾಡುವಂತ ವ್ಯಕ್ತಿ ಮೈನರ್ ಆಗ್ಬಿಟ್ಟಿದ್ದ ಅಂದ್ರೆ 18 ವರ್ಷಕ್ಕಿಂತ ಒಳಗಡೆ ಇರುವಂತ ವ್ಯಕ್ತಿ ಪ್ರಾಪರ್ಟಿಯ ವಿಚಾರದಲ್ಲಿ ರಿಜಿಸ್ಟರ್ ಆಫೀಸಿಗೆ ಬಂದು ರಿಜಿಸ್ಟರ್ನ ಮಾಡ್ಬೋದಾ ಸರ್ ಅಂತ ಪ್ರಶ್ನೆ ಕೇಳಿದ್ರೆ ರಿಜಿಸ್ಟರ್ನ ಮಾಡಕ್ಕಾಗಲ್ಲ, ಮೈನರ್ ಇರ್ತಾನ. ಅವನಿಗೆ ಏನ್ ಮಾಡ್ತಾನೆ, ಅವನಿಗೆ ಆ ತಿಳುವಳಿಕೆ ಇರಲ್ಲ ಅಂತ ಹೇಳಿ, ಕಾನೂನಿನ ತಿಳುವಳಿಕೆ ಇರೋದಿಲ್ಲ. ಹಂಗಾಗಿ ಆ ಒಂದು ಮಾಡ್ಕೊಂಡಂತ ಒಂದು ಕರಾರ್ ಏನಿದೆ, ಒಂದು ಕಾಂಟ್ರಾಕ್ಟ್ ಏನಿದೆ, ಅದು ಊರ್ಜಿತ ಆಗಿರಲ್ಲ ಅಂತ ಹೇಳಿ. ಸೊ ಕನ್ಸೆಂಟ್ ಆಯ್ತು, ಆಬ್ಜೆಕ್ಟ್ ಆಯ್ತು, ಮತ್ತೆ ಕೆಪಾಸಿಟಿ ಆಯ್ತು, ಲೀಗಲ್ ಕೆಪಾಸಿಟಿ ಅಂತ ನಾವು ಕರಿತೀವಿ. ಮತ್ತು ಇಲ್ಲಿ ಕನ್ಸಿಡರೇಷನ್ ಅಂತ ನಾವು ಕರಿತೀವಿ. ಕನ್ಸಿಡರೇಷನ್ ಅಂತಂದ್ರೆ ಒಂದು ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಏನಾದ್ರೂ ಒಂದು ಪ್ರತಿಫಲವನ್ನ ಕೊಟ್ಟಿರ್ಬೇಕು, ಕನ್ಸಿಡರೇಷನ್ ಇರ್ಬೇಕು. ಕನ್ಸಿಡರೇಷನ್ ಇಲ್ಲ, ನಾನು ಒಂದು ಪ್ರಾಪರ್ಟಿನ ಇನ್ನೊಬ್ಬ ವ್ಯಕ್ತಿಗೆ ನಾನು ಕೊಡ್ತಾ ಇದ್ದೀನಿ, ಗಿಫ್ಟ್ ನ ಹೊರತುಪಡಿಸಿ ಬೇರೆ ಯಾವುದು ನಾವು ಪ್ರಾಪರ್ಟಿಯನ್ನ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿ. ಸೊ ಅಲ್ಲಿ ಏನಾಯ್ತು, ಆ ಅಂತ ಸಂದರ್ಭದಲ್ಲಿ ಕನ್ಸಿಡರೇಷನ್ ಇಲ್ದಲೆ ಒಂದು ಪ್ರಾಪರ್ಟಿಯನ್ನ ನಾವು ಇನ್ನೊಬ್ಬ ವ್ಯಕ್ತಿಗೆ ಕೊಟ್ಬಿಟ್ಟಾರೆ, ಗಿಫ್ಟ್ ನ ಹೊರತುಪಡಿಸಿ. ಆ ನಿಟ್ಟಲ್ಲಿ ಏನಾದ್ರು ಕರಾರನ್ನ ಮಾಡ್ಕೊಂಡ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಊರ್ಜಿತ ಕರಾರ ಆಗಲ್ಲ, ಕಾಂಟ್ರಾಕ್ಟ್ ಆಗಲ್ಲ, ಅದು ಅನ್ಲಾಫುಲ್ ಕಾಂಟ್ರಾಕ್ಟ್ ಆಗ್ಬಿಡುತ್ತೆ. ಈ ಏನು ಪ್ರಿನ್ಸಿಪಲ್ಸ್ ಆಫ್ ಲಾ ಆಫ್ ಕಾಂಟ್ರಾಕ್ಟ್ ಅಂತ ನಾವು ಕರಿತೀವಿ, ಕಾಂಟ್ರಾಕ್ಟ್ ನಲ್ಲಿ ಇರುವಂತ ಏನು ಕೆಲವು ತತ್ವಗಳು ನಾವು ನೋಡ್ತೀವಿ, ಅದೇ ತತ್ವಗಳು ಈ ಏನು ಪ್ರಾಪರ್ಟಿ ಏನು ವಿಚಾರ ಏನಿದೆ, ಈ ಇಮ್ಮೂವಬಲ್ ಪ್ರಾಪರ್ಟಿ ಏನು ಸ್ಥಿರ ಆಸ್ತಿ, ಸ್ಥಿರ ಆಸ್ತಿಯನ್ನು ಇನ್ನೊಬ್ಬ ವ್ಯಕ್ತಿಗೆ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಈ ಕರಾರಿನ ಅಧಿನಿಯಮದ ಏನು ನಿಯಮಗಳೇನಿದಾವೆ, ಆ ವ್ಯಕ್ತಿ ಮೇಜರ್ ಆಗಿರ್ಬೇಕು, ಅವನ ಮುಕ್ತ ಸಮ್ಮತಿ ಇರಬೇಕು, ಮತ್ತೆ ಕೊಡುವಂತ ಪ್ರತಿಫಲ ಕಾನೂನಿನಲ್ಲಿ ಊರ್ಜಿತ ಆಗಿರಬೇಕು. ಸೊ ಯಾವುದೇ ತರ ಒಂದು ಅಂಡ್ಯೂ ಇನ್ಫ್ಲುಯೆನ್ಸ್ ಅಂತ ನಾವು ಕರಿತೀವಿ, ಅಥವಾ ಒಂದು ಫೋರ್ಸ್ಫುಲ್ ಆಗಿ ಕೊಡುವಂಥದ್ದು ಯಾವುದು ಸಹ ಆಗಿರಬಾರ್ದು, ಮುಕ್ತವಾಗಿ ಸಮ್ಮತಿ ಇರಬೇಕು. ಅವನೇನು ಮಾರಾಟ ಮಾಡ್ತಾ ಇದ್ದಾನೆ, ಆ ಮಾರಾಟ ಮಾಡೋ ಸಂದರ್ಭದಲ್ಲಿ ಅವನು ಸೌಂಡ್ ಮೈಂಡ್ ಆಗಿರ್ಬೇಕು. ಸೌಂಡ್ ಮೈಂಡ್ ಅಂತಂದ್ರೆ ಅವನಿಗೆ ವಿವೇಚನ ಶಕ್ತಿ ಇರಬೇಕು. ಆ ಸಂದರ್ಭದಲ್ಲಿ ಅವನು ವಿವೇಚನ ಶಕ್ತಿನೇ ಇರೋದಿಲ್ಲ, ಅವನು ಹುಚ್ಚನಾಗಿರ್ತಾನೆ. ಅಂತ ಸಂದರ್ಭದಲ್ಲಿ ಅವನ ಪ್ರಾಪರ್ಟಿಯನ್ನ ಇನ್ನೊಬ್ಬ ವ್ಯಕ್ತಿ ಬರ್ಸ್ಕೊಂಬಿಟ್ಟ ಅಂತ ಸಂದರ್ಭದಲ್ಲಿ, ಬಾಯಲ್ಲಿ ನನಗೆ ಚಾಕ್ಲೇಟ್ ಅನ್ನ ಕೊಡ್ತೀನಿ ಅಂತ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅವ್ರ ಹತ್ರ ಬರ್ಸ್ಕೊಂಬಿಟ್ರೆ, ಯಾವುದೋ ಒಂದು ಆಮಿಷವನ್ನ ಒಡ್ಡಿ ಅವನಿಗೆ ಅದು ತಿಳಿದಲ್ಲಿ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ವ್ಯಾಲಿಡ್ ಟ್ರಾನ್ಸ್ಫರ್ ಆಗಲ್ಲ. ನೋಡಿ, ಇಲ್ಲಿ ನಮ್ಗೆ ಇನ್ನೊಂದು ವಿಚಾರ ಗೊತ್ತಾಯ್ತು. ಟ್ರಾನ್ಸ್ಫರ್ಸ್ ಅಲ್ಲಿ ವ್ಯಾಲಿಡ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ಇನ್ವ್ಯಾಲಿಡ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅನ್ನೋದು ಗೊತ್ತಾಯ್ತು. ವ್ಯಾಲಿಡ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಂಡ್ ಇನ್ವ್ಯಾಲಿಡ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅನ್ನೋದು ಗೊತ್ತಾಯ್ತು. ಎರಡು ರೀತಿಯಾದಂತ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ. ತದನಂತರ ನೋಡಿ, ನಾನು ಒಂದು ಸೇಲಿನ ವಿಚಾರವಾಗಿ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ. ಸೇಲ್ ಟ್ರಾನ್ಸಾಕ್ಷನ್ಸ್ ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ಮನಗೊಳ್ಬೇಕು ಅಂತ ಹೇಳಿ, ಸೇಲ್ ಮಾಡುವಾಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿಯನ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮಾರ್ತಾನೆ. ಅಲ್ಲಿ ಇಬ್ಬರು ಪಕ್ಷಗಾರರನ್ನ ನಾವು ನೋಡ್ತೀವಿ. ಒಂದನೇದು ಮಾರಾಟ ಮಾಡುವನು ಮತ್ತು ಪ್ರಾಪರ್ಟಿಯನ್ನ ಪಡೆಯುವಂಥದ್ದು. ಇಲ್ಲಿ ಸೆಲ್ಲರ್ ಮತ್ತೆ ಬೈಯರ್ ಅಂತ ನಾವು ಕರಿತೀವಿ. ಸೆಲ್ಲರ್ ಮತ್ತು ಬೈಯರ್ ಅಂತ ಕರಿತೀವಿ. ಸೆಲ್ಲರ್ ಮತ್ತು ಬೈಯರ್ ಅಂತ ಹೇಳಿ. ಇಲ್ಲಿ ಪ್ರಾಪರ್ಟಿಯನ್ನ ಸೆಲ್ ಮಾಡ್ಬೇಕಾದ್ರೆ ಕಾನೂನಿನಡಿಯಲ್ಲಿ ಅವನಿಗೂ ಕೆಲವೊಂದು ಹಕ್ಕುಗಳು ಇರ್ತದೆ, ಅವನಿಗೂ ಮತ್ತು ಬಾಧ್ಯತೆನೂ ಇರ್ತದೆ. ರೈಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ಸೆಲ್ಲರ್ ಅಂತ ನಾವು ಕರಿತೀವಿ ಅದನ್ನು. ಸರ್ ಏನು ಸರ್ ರೈಟ್ಸ್ ಆಫ್ ಸೆಲ್ಲರ್ ಅಂಡ್ ಲಯಬಿಲಿಟೀಸ್ ಆಫ್ ಸೆಲ್ಲರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಮಾರಾಟ ಮಾಡೋ ಸಂದರ್ಭದಲ್ಲಿ ಪ್ರಾಪರ್ಟಿಯ ಸರಿಯಾದಂತ ಮೌಲ್ಯವನ್ನ ಪಡ್ಕೊಳ್ಳುವಂಥದ್ದು ಇಟ್ ಈಸ್ ರೈಟ್ ಅಂತ. ಅದೇ ಸಂದರ್ಭದಲ್ಲಿ ಅವನು ಸರಿಯಾದಂತಹ ಒಂದು ಕನ್ಸಿಡರೇಷನ್ ಅಮೌಂಟ್ ಅನ್ನ ಪಡ್ಕೊಂಡಲೇ ಇದ್ದ ಸಂದರ್ಭದಲ್ಲಿ, ಅಥವಾ ಅದು ಡ್ಯೂ ಆಯ್ತಂತ ಸಂದರ್ಭದಲ್ಲಿ ಅವನು ಕಾನೂನಿನ ಮೊರೆ ಹೋಗ್ಬೋದು ಅಂತ ಹೇಳಿ.
ಯಾವ ಸಂದರ್ಭದಲ್ಲಿ ಕಾನೂನನ್ನ ಮೊರೆ ಹೋಗ್ಬೋದು ಅಂತಂದ್ರೆ, ನೋಡಿ ಅಲ್ಲೂ ಸಹ ನಾವು ಕಾನೂನಿನ ಒಂದು ವಿವರಣೆಯನ್ನ ತಿಳ್ಕೋಬೇಕು. ನೋಡಿ, ಯಾವುದೇ ಒಂದು ಅಗ್ರಿಮೆಂಟ್ ಅನ್ನ ಹಾಕೊಂಡಂತ ಸಂದರ್ಭದಲ್ಲಿ ಆ ಅಗ್ರಿಮೆಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಬೇಕು ಅಂತ ಹೇಳಿ ಒಂದು ರಿಜಿಸ್ಟ್ರೇಷನ್ ಆಕ್ಟ್ ಅಂತ ಇದೆ, ಒಂದು ಕಾನೂನು. ಆ ಕಾನೂನಲ್ಲಿ ಯಾವುದೇ ಪ್ರಾಪರ್ಟಿ, ಆಯ್ತಾ, ಸೊ ಆ ಪ್ರಾಪರ್ಟಿ ಮೌಲ್ಯ ಜಾಸ್ತಿ ಇರಬೇಕು. ಸೊ ಅಲ್ಲಿ 100 ರೂಪಾಯಿ ಅಂತಿದೆ, ಬಟ್ ಇವತ್ತಿನ ಕಾಲಕ್ಕೆ 100 ರೂಪಾಯಿ ಯಾವುದೇ ತರ ಬೆಲೆ ಇಲ್ಲ. ಸೊ ಆ ಕಾನೂನಿನ ಅಡಿಯಲ್ಲಿ ಯಾವುದೇ ಒಂದು ಇಮ್ಮೂವಬಲ್ ಪ್ರಾಪರ್ಟಿಯನ್ನ ನೀವು ಮಾರಾಟವನ್ನ ಮಾಡ್ತಾ ಇದ್ದೀರಿ, ಅದರಲ್ಲಿ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇದ್ದೀರಿ, ಪರ್ಟಿಕ್ಯುಲರ್ ಆಗಿ ಸೇಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಿ, ಅಂತ ಸಂದರ್ಭದಲ್ಲಿ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ ಅಂತ ಹೇಳ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಈವನ್ ಇಫ್ ಇಟ್ ಈಸ್ ಅನ್ ಅಗ್ರಿಮೆಂಟ್ ಟು ಸೆಲ್, ಸೇಲ್ ಅಗ್ರಿಮೆಂಟ್ ಅಲ್ಲಿ ಎರಡು ರೀತಿ ನಾವು ನೋಡ್ತೀವಿ. ಒಂದು ಸೇಲ್ ಅಗ್ರಿಮೆಂಟ್, ಇನ್ನೊಂದು ಅಬ್ಸಲ್ಯೂಟ್ ಸೇಲ್ ಡೀಡ್. ಒಂದು ಸೇಲ್ ಅಗ್ರಿಮೆಂಟ್, ಇನ್ನೊಂದು ಶುದ್ಧ ಕ್ರಯ ಪತ್ರ. ಸೇಲ್ ಅಗ್ರಿಮೆಂಟ್ ಅಂತಂದ್ರೆ ನಾನು ಅಡ್ವಾನ್ಸ್ ಕೊಟ್ಟಿರ್ತೀನಿ, ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಂತೀನಿ, ಈ ಪ್ರಾಪರ್ಟಿ ನಮ್ಗೆ ನೀವು ಕೊಡಬೇಕು, ಬೇರೆ ಯಾರಿಗೂ ಕೊಡಬಾರ್ದು, ಸೊ ಅಂತ ಹೇಳಿ. ನನ್ನ ಹತ್ರ ಈಗ ಒಂದು ಮುಂಗಡ ಹಣವನ್ನ ಕೊಡ್ತೀನಿ. ಮುಂಗಡ ಅನ್ನೋ ಹಣವನ್ನ ಕೊಟ್ಟು ಪ್ರಾಪರ್ಟಿಯನ್ನ ನಾನು ಅದನ್ನ ಏನ್ ಮಾಡ್ತೀನಿ, ರಿಸರ್ವ್ ಮಾಡ್ಕೊಂತೀನಿ. ಸೊ ಈ ನಿಟ್ಟಿನಲ್ಲಿ ರಿಸರ್ವ್ ಮಾಡೋ ಸಂದರ್ಭದಲ್ಲಿ ನಾನು ರಿಜಿಸ್ಟರ್ ಮಾಡ್ಕೊಂತೀನಿ. ರಿಜಿಸ್ಟರ್ ಮಾಡಾದ ನಂತರ ಅದೇ ಪ್ರಾಪರ್ಟಿಯನ್ನ ನಾನು ಒಂದು ಉದಾಹರಣೆಯನ್ನ ಕೊಟ್ಟೆ, ಒಂದೇ ಪ್ರಾಪರ್ಟಿನ 3-4 ಜನ ಕೊಟ್ಬಿಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ನಾನು ಪ್ರಾಪರ್ಟಿಯನ್ನ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದು, ಇನ್ನ ಬಾಕಿ ಉಳಿದ ಹಣವನ್ನು ನಾನು ಕೊಡಕ್ಕೆ ರೆಡಿ ಇದ್ದು, ಈ ವ್ಯಕ್ತಿ ಅದೇ ಪ್ರಾಪರ್ಟಿಯನ್ನ ಇನ್ನೊಬ್ಬನಿಗೆ, ಮತ್ತೊಬ್ಬನಿಗೆ, ಇನ್ನೊಬ್ಬನಿಗೆ, ಮತ್ತೊಬ್ಬನಿಗೆ ಅಂತ ಕೊಡ್ತಾನೆ ಹೋಗಿ ದುಡ್ಡನ್ನ ಬಾಚ್ತಾ ಇದ್ದಾನೆ ಅನ್ನೋ ಸಂದರ್ಭದಲ್ಲಿ ನನಗೆ ನ್ಯಾಯಾಲಯದ ಮೊರೆ ಹೋಗಿ ಆ ಪ್ರಾಪರ್ಟಿ ಮೇಲೆ ಒಂದು ಸ್ಟೇನ ತಗೊಂಬರೋಂಥದ್ದು, ಒಂದು ಇಂಜೆಕ್ಷನ್ ಅನ್ನ ತಗೊಂಬರೋ ಅಂತ ಒಂದು ಅಧಿಕಾರನೂ ಸಹ ನನಗಿರುತ್ತೆ. ನೋಡಿ, ರೈಟ್ ಟು ಒಬ್ಟೇನ್ ದ ಪ್ರಾಪರ್ಟಿ ಅಂತ. ಇಲ್ಲಿ ನಾವು ಎರಡು ಸಂಗತಿಯನ್ನ ನೋಡ್ಬೇಕು. ಯಾವುದು ಸರ್ ಅಂತ ಕೇಳಿದ್ರೆ, ಒಂದು ಪೊಸಿಷನ್, ಇನ್ನೊಂದು ಓನರ್ಶಿಪ್ ಅಂತೇಳಿ. ಸ್ವಾಧೀನ ಅಂದ್ರೆ ಪೊಸಿಷನ್ ಅಂತ, ಪೊಸಿಷನ್. ಓನರ್ಶಿಪ್ ಅಂತ ಹೇಳಿ ಸಂಪೂರ್ಣವಾದಂತಹ ಹಕ್ಕು, ಸ್ವಾಧೀನ ಮತ್ತು ಹಕ್ಕು, ಸಂಪೂರ್ಣವಾದಂತಹ ಹಕ್ಕು. ಯಾವುದೇ ಒಂದು ಪ್ರಾಪರ್ಟಿಯನ್ನ ಕಾನೂನುಬದ್ಧ ನಾವು ಪಡ್ಕೊಂಡಂತ ಸಂದರ್ಭದಲ್ಲಿ ಆ ಪ್ರಾಪರ್ಟಿನ ಮೇಲೆ ಒಂದು ಹಕ್ಕು ಇರ್ತದೆ, ಯಜಮಾನಿಕೆಯ ಒಂದು ಹಕ್ಕು ಇರ್ತದೆ. ಆ ಯಜಮಾನಿಕೆ ಹಕ್ಕಿನ ಜೊತೆಗೆ ಅದರ ಸ್ವಾಧೀನತೆನೂ ಸಹ ಇರ್ತದೆ ಅಂತೇಳಿ. ಈಗ ನಾನು ನಿಮ್ಗೆ ಈ ಒಂದು ಮೊಬೈಲ್ ಫೋನ್ ತಮಗೆ ಕೊಡ್ತೀನಿ, ನೋಡಿ ಇದೊಂದು ಮೊಬೈಲ್ ಫೋನ್ ನಿಮಗೆ ಕೊಟ್ಬಿಡ್ತೀನಿ. ಅದು ಒಂದು ನನ್ನ ಕಾರನ್ನ ನಿಮ್ಗೆ ಕೊಡ್ತೀನಿ. ಕಾರನ್ನ ನಾನು ಹೆಂಗ್ ಕೊಡ್ತೀನಿ ಅಂದ್ರೆ, ನನ್ನ ಕಾರ್ ಕೀನ ನಿಮ್ಗೆ ಕೊಟ್ಬಿಡ್ತೀನಿ, ತಗೊಳ್ರಿ ಅಶೋಕ್ ಸರ್, ಈ ಕಾರನ್ನ ನೀವು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ ಕಡೆ ನಾನು ಒಂದು ಟ್ರಿಪ್ ಅನ್ನ ಹೋಗ್ಲಿಕ್ಕೆ ನೀವು ಹೇಳ್ತೀರ, ನನ್ಗೆ ಪುರುಷೋತ್ತಮ್ ಸರ್ ನೀವು ನನ್ಗೆ ನಿಮ್ ಕಾರ್ ಇದೆಯಲ್ಲ ಅದು ಕೊಡಿ, ನಾನು ಸ್ವಲ್ಪ ಒಂದ್ 3-4 ದಿನ ಇಲ್ಲೇ ಹೊರಗಡೆ ಹೋಗ್ಬೇಕು ಅಂತಿದ್ದೀನಿ ನನ್ನ ಫ್ಯಾಮಿಲಿ ಕರ್ಕೊಂಡು ಅಂತ ಹೇಳಿ. ಆ ಕಾರಿನ ಸ್ವಾಧೀನವನ್ನ ನಿಮಗೆ ಕೊಡ್ತೀನಿ ಹೊರತು ಕಾರಿನ ಓನರ್ಶಿಪ್ ಅನ್ನ ಅಲ್ಲ. ಸೊ ಸ್ವಾಧೀನದಲ್ಲಿ ನಾವು ಎರಡು ರೀತಿಯಾದಂತ ಕಾನ್ಸೆಪ್ಟ್ ಅನ್ನ ನೋಡ್ತೀವಿ. ಏನು ಅಂತಂದ್ರೆ, ಕಾನೂನು ರೀತಿಯ ಒಂದು ಸ್ವಾಧೀನ ಮತ್ತು ಸಂಗತಿಯ ಸ್ವಾಧೀನ ಅಂತೇಳಿ, ಪೊಸೆಷನ್ ಇನ್ ಲಾ ಅಂಡ್ ಪೊಸೆಷನ್ ಇನ್ ಫ್ಯಾಕ್ಟ್ ಅಂತ. ಕಾರ್ ಕೀ ನಿಮ್ಮ ಹತ್ರ ಇದೆ, ನನ್ನ ಕಾರಿನ ಕೀ ನಿಮ್ಮ ಹತ್ರ ಇದೆ ಅಂದಿದ್ ಮಾತ್ರಕ್ಕೆ ಕಾರು ನಿಮ್ದಾಗಲ್ಲ ಅಂತ. ನಾನು ನನ್ನ ಹೆಂಡತಿಯನ್ನ ಕರ್ಕೊಂಡು ನನ್ನ ಹಳ್ಳಿಗೆ ಹೋಗ್ತೀನಿ. ಹಳ್ಳಿಗೆ ಹೋಗೋ ಸಂದರ್ಭದಲ್ಲಿ ನನ್ನ ಮನೆ ಪಕ್ಕದವ್ರಿಗೆ ಹೇಳೋಗ್ತೀನಿ, ನನ್ನ ಮನೆ ಪಕ್ಕದಲ್ಲಿ ಒಬ್ಬ ಹುಡುಗ ಇರ್ತಾನೆ, ತುಂಬಾ ಪ್ರಾಮಾಣಿಕವಾದಂತ ಹುಡುಗ, ನಾನ್ ನೋಡಿರೋಂಥ ಹುಡುಗ, ಚಿಕ್ಕ ಹುಡುಗ. ಈಗ ದೊಡ್ಡವನಾಗಿದ್ದಾನೆ, ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಅವ್ನಿಗೆ ಹೇಳ್ತೀನಿ, ನೋಡಪ್ಪ ನಾನು ನನ್ನ ಊರಿಗೆ ಹೋಗ್ತಾ ಇದ್ದೀನಿ, ನಮ್ಮ ಮನೇಲಿ ಯಾರು ಇರಲ್ಲ, ಒಂದ್ ದಿವಸ ನನ್ ಕೀ ಕೊಡ್ತೀನಿ, ನೀನ್ ಬಂದ್ ನಮ್ಮ ಮನೇಲಿ ಮಲಿಕಳಪ್ಪ ಅಂತ ಹೇಳ್ತೀನಿ. ಆಯ್ತು ಸರ್, ನೀವೇನು ಹೆದರ್ಕೊಂಬೇಡಿ ಅಂಕಲ್, ನೀವು ಹೋಗಿ ಅಂಕಲ್, ನಾನು ನಿಮ್ಮ ಮನೇಲಿ ರಾತ್ರಿ ಹೊತ್ತು ಬಂದು ಮಲಗ್ಬಿಟ್ಟು
ನಾನು ನೋಡ್ಕೊತೀನಿ ಅಂತ ಹೇಳ್ತೀನಿ. ನಾನು ಆಯ್ತು ಅಂತೇಳಿ ಮನೆ ಕೊಡ್ತೀನಿ. ಮನೆ ಕೀನ ಕೊಟ್ಟಂತ ಸಂದರ್ಭದಲ್ಲಿ ಆ ಮನೆಯ ಸ್ವಾಧೀನತೆ ಕೇವಲ ಸಂಗತಿಯ ಸ್ವಾಧೀನತೆ ಆಗಿರುತ್ತೆ ಅಷ್ಟೇ. ಅದು ಪೊಸೆಷನ್ ಇನ್ ಫ್ಯಾಕ್ಟ್ ಅಂತ ಕರಿತೀವಿ ಅದನ್ನ. ನೋಡಿ, ಪೊಸೆಷನ್ ಇನ್ ಫ್ಯಾಕ್ಟ್ ಅಂತ. ಅದೇ ಒಬ್ಬ ವ್ಯಕ್ತಿಗೆ ನಾನು ಮನೆಯ ಮಾರಾಟವನ್ನ ಮಾಡಿ, ನನ್ನ ಮನೆಯನ್ನ ಇನ್ನೊಬ್ಬ ವ್ಯಕ್ತಿಗೆ ಮಾರಾಟವನ್ನ ಮಾಡಿ ಕಾನೂನು ರೀತಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿ ಅವನ ಹೆಸರಿಗೆ ಕೀನ ನಾನು ಹಸ್ತಾಂತರವನ್ನ ಕೊಡ್ತೀನಿ. ಆ ಮನೆಯನ್ನ ಒಂದು ಸ್ವಾಧೀನವನ್ನ ಬಿಟ್ಕೊಡ್ತೀನಿ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಆ ಸ್ವಾಧೀನತೆ ಇರುತ್ತಲ್ಲ ಅದು ಕಾನೂನುಬದ್ಧ ಸ್ವಾಧೀನತೆ ಅಂತ ಅನ್ಸ್ಕೊಳುತ್ತೆ. ಅದನ್ನ ನಾವೇನಂತ ಕರಿತೀವಿ, ಪೊಸಿಷನ್ ಇನ್ ಲಾ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತಂದ್ರೆ, ಯಾವುದೇ ಒಂದು ಟ್ರಾನ್ಸ್ಫರ್, ಒಂದು ಪ್ರಾಪರ್ಟಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗೋ ಸಂದರ್ಭದಲ್ಲಿ ಪೊಸೆಷನ್ ಅಂದ್ರೆ ಸ್ವಾಧೀನನೂ ಸಹ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸಾಲವನ್ನ ಪಡ್ಕೊಳಕ್ ಹೋದಂತ ಸಂದರ್ಭದಲ್ಲಿ ಸಾಲ ಕೊಡೋನು ಕೇಳ್ತಾನೆ, ನೋಡಪ್ಪ ನೀನು ಒಂದು ಮಾರ್ಗೇಜ್ ಡೀಡ್ ಅನ್ನ ಮಾಡ್ಕೊಡ್ಬೇಕು, ಇನ್ನೊಂದು ಅಡಮಾನ ಮಾಡ್ಬೇಕು, ನನಗೆ ಅಡಮಾನ ಪತ್ರವನ್ನ ಮಾಡ್ಕೊಡ್ಬೇಕು, ಸೇಲ್ ಅಗ್ರಿಮೆಂಟ್ ಮಾಡ್ಕೊಡ್ಬೇಕು. ಆ ಸಂದರ್ಭದಲ್ಲಿ ಸೇಲ್ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಸ್ವಾಧೀನ ಸಹಿತ, ಸ್ವಾಧೀನ ರಹಿತ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವನ್ಗೆ ಕೇಳ್ತಾರೆ, ನೋಡಪ್ಪ ನಿನ್ 10 ಲಕ್ಷ ರೂಪಾಯಿ ಸಾಲ ಕೊಡ್ತಾ ಇದ್ದೀನಿ, ನಿನ್ ಮಗಳು ಮದ್ವೆ ಮಾಡ್ಬೇಕು ಅಂತಿದ್ಯಾ, ಮಾಡ್ಕೋ, ಆಯ್ತಾ, ಇದನ್ನ ನೀನು ಯಾವಾಗ ತೀರಿಸ್ತೀಯಾ, 2 ವರ್ಷದಲ್ಲಿ ತೀರಿಸ್ತೀಯಾ, 2 ವರ್ಷದಲ್ಲಿ ತೀರಿಸ್ಬೇಕು. 2 ವರ್ಷದಲ್ಲಿ ನೀನ್ ತೀರಿಸ್ತಲೇ ಇದ್ರೆ ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ. ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅನ್ನ ಕೇಸ್ ಹಾಕಿ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಈ 8 ಲಕ್ಷ ರೂಪಾಯಿಗೆ ನಾನು ನಿನಗೆ ಕೊಟ್ಟಿದ್ದೀನಿ, ಇನ್ನ 2 ಲಕ್ಷ ರೂಪಾಯಿ ಕೊಡ್ಬೇಕು, ಅದನ್ನ ನಾನು ರಿಜಿಸ್ಟ್ರೇಷನ್ ನಲ್ಲಿ ಕೊಡ್ತೀನಿ ಅಂತ ಹೇಳಿ, ನಾನು 1 ಕೋಟಿ ಬೆಲೆ ಬಾಳುವಂತ ಪ್ರಾಪರ್ಟಿ ಏನಿದೆ, ಜಮೀನಿದೆ, ಅದನ್ನ 10 ಲಕ್ಷಕ್ಕೆ ಅಂತಾನೆ ಬರ್ಕೊಂಡು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಮಾರ್ಗೇಜ್ ಡೀಡ್ ದಟ್ ಈಸ್ ಡಿಫರೆಂಟ್, ಬಟ್ ಅಟ್ ದ ಸೇಮ್ ಟೈಮ್ ನವಡೇಸ್ ಈಗಿನ ಒಂದು ಸಂದರ್ಭದಲ್ಲಿ ಸೇಲ್ ಅಗ್ರಿಮೆಂಟ್ ಅನ್ನೇ ಮಾಡ್ಕೊಳ್ಳೋದು. ಸೊ ಇನ್ 2 ಲಕ್ಷ ರೂಪಾಯಿ ಕೊಡ್ಬೇಕು ಸ್ವಾಮಿ, ಇನ್ 2 ಲಕ್ಷ ರೂಪಾಯಿ ಅವ್ರಿಗೆ ಕೊಡಕ್ಕೆ ಬರ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ, ನಾನು 8 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿದ್ದೀನಿ, ಸೊ ಇಲ್ಲಿ ನಮ್ಗೆ ಪ್ರಾಪರ್ಟಿ ಕೊಡ್ಸಿ ಅಂತ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕೊಂಡ್ಬಿಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಸ್ವಾಧೀನದ ಒಂದು ವಿಚಾರದಲ್ಲಿ ನೋಡಿ, ಪ್ರಾಪರ್ಟಿ ಈ ಸ್ವಾಧೀನತೆಗೆ ಬಹಳಷ್ಟು ಒಂದು ಹಕ್ಕು ಇರ್ತದೆ. ಪೊಸೆಷನ್ ಈಸ್ 9 ಔಟ್ ಆಫ್ 10 ಪಾಯಿಂಟ್ಸ್ ಆಫ್ ಲಾ ಅಂತ. ಪೊಸೆಷನ್ ಈಸ್ 9 ಔಟ್ ಆಫ್ 10 ಪಾಯಿಂಟ್ಸ್ ಆಫ್ ಲಾ. ನೋಡಿ, ಪೊಸಿಷನ್ ಇಸ್ 9 ಔಟ್ ಆಫ್ 10 ಪಾಯಿಂಟ್ಸ್ ಆಫ್ ಲಾ ಅಂತ ಹೇಳಿ. ಯಾರ ಕಡೆ ಪ್ರಾಪರ್ಟಿ ಇರುತ್ತೆ ನೋಡಿ, ಯಾರ ಕಡೆ ಪ್ರಾಪರ್ಟಿ, ಈ ಮೊಬೈಲ್ ನನ್ನ ಕಡೆ ಇದೆ, ಮೊಬೈಲ್ ನನ್ನ ಕಡೆ ಇದ್ದಾಗ ತಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಈ ಮೊಬೈಲ್ ಮೋಸ್ಟ್ಲಿ ಅವ್ರದೇ ಇರ್ಬೋದು ಅನ್ಸುತ್ತೆ, ಈ ಕಾರಿನ ಕೀ ನನ್ನ ಕಡೆ ಇದ್ರೆ ಈ ಕಾರ್ ಅವ್ರದೇ ಇರ್ಬೋದು ಅಂತ. ಸೊ ಹಂಗೆ ಸ್ವಾಧೀನತೆ ಈ ಟೈಟಲ್ ಆಫ್ ದಿ ಪ್ರಾಪರ್ಟಿಯನ್ನ ಹೆಚ್ಚು ತೋರಿಸುತ್ತೆ. ಈ ವ್ಯಕ್ತಿಯ ಪ್ರಾಪರ್ಟಿಯ ಈ ಸ್ವಾಧೀನದಲ್ಲಿದ್ರೆ ಅವನದೇ ಇರಬೇಕು ಪ್ರಾಪರ್ಟಿ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ಸ್ವಾಧೀನತೆ ಯಾರ ಹೊಂದಿರ್ತಾನೆ ಅವನ ಕಡೆ ಹೆಚ್ಚು ಕಾನೂನು, ಅವನ ಕಡೆ ನ್ಯಾಯವನ್ನ ಕೊಡುವಂಥದ್ದು ನಾವು ನೋಡ್ತೀವಿ. ಸೊ ಹಾಗಾಗಿ ಸ್ವಾಧೀನತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಸ್ವಾಧೀನತೆಯನ್ನ ನಾವು ಅರ್ಥ ಮಾಡ್ಕೊಂಡಿವಿ, ಪೊಸಿಷನ್ ಬಗ್ಗೆ ಅರ್ಥ ಮಾಡ್ಕೊಂಡು, ಓನರ್ಶಿಪ್ ಅಲ್ಲಿ ಸಹ ನಾವು ಅರ್ಥ ಮಾಡ್ಕೊಬೇಕು. ಲಾಫುಲ್ ಓನರ್ಶಿಪ್ ಅಂತ ಹೇಳಿ ನೋಡಿ, ಲೀಗಲ್ ಓನರ್ಶಿಪ್ ಅಥವಾ ಲಾಫುಲ್ ಓನರ್ಶಿಪ್ ಅಂತ ಕರಿತೀವಿ. ಈಕ್ವಿಟಬಲ್ ಓನರ್ಶಿಪ್ ಅಂತಾನೂ ಇದೆ, ಅಂದ್ರೆ ನೈತಿಕವಾಗಿರುವಂತದ್ದು. ಸೊ ನಾನೀಗ ಮನೆ ಹೇಳಿದ, ಮನೆ ಬಿಟ್ಟು ಕೊಟ್ಟುವಂತ ಸಂದರ್ಭದಲ್ಲಿ ಸೊ ಅವನಲ್ಲಿ ಆ ಓನರ್ಶಿಪ್ ಇರೋದಿಲ್ಲ, ಲಾಫುಲ್ ಓನರ್ಶಿಪ್ ಇರೋದಿಲ್ಲ, ಅದು ಪ್ರಾಪರ್ಟಿ ಮೇಲೆ ಪೊಸಿಷನ್ ಅಲ್ಲಿ ಇರ್ತಾನೆ ಅಷ್ಟೇ. ಸೊ ಅದು ಓನರ್ಶಿಪ್ ಅಲ್ಲ, ಅದು ಡಿಸೈಡ್ ಆಗ್ಬೇಕು ಕೋರ್ಟ್ ನಲ್ಲಿ. ಕೋರ್ಟ್ ಅಲ್ಲಿ ಡಿಸೈಡ್ ಆದ ಸಂದರ್ಭದಲ್ಲಿ ಸೊ ಓನರ್ಶಿಪ್ ರೈಟ್ಸ್ ನ ತಗೊಳ್ಳುವಂಥದ್ದು. ಈ ಓನರ್ಶಿಪ್ ಅಂತ ಬಂದಾಗ ಯಾರು ಸರ್ ಓನರ್ ಅಂತ ಪ್ರಶ್ನೆ ಅಂತ ಬಂದ್ರೆ, ನೋಡ್ರಿ, ಓನರ್ ಆ ವ್ಯಕ್ತಿ ಆಗ್ತಾನೆ, ಅವನಿಗೆ ಆ ಒಂದು ಸ್ವತ್ತಿನ ಮೇಲೆ ಎಲ್ಲಾ ಹಕ್ಕುಗಳು ಇದಾವೆ ಅಂತ. ಓನರ್ಶಿಪ್ ಇದೆಯಲ್ಲ, ಇಟ್ ಇಸ್ ಎ ಬಂಡಲ್ ಆಫ್ ರೈಟ್ಸ್ ಅಂತ.
ಓನರ್ಶಿಪ್ ಈಸ್ ಅ ಬಂಡಲ್ ಆಫ್ ರೈಟ್ಸ್ ಅಂತ. ಒಬ್ಬ ಓನರ್ ಆದಂತವನ್ಗೆ, ಒಬ್ಬ ಮನೆಯ ಓನರ್ ಆದಂತವನ್ಗೆ ಮನೆಯನ್ನ ಕೆಡುವಂಥದ್ದು ಅವನಿಗೆ ಅಧಿಕಾರ ಇರ್ತದೆ. ಮನೆಯನ್ನ ಕೆಡವಿ ಒಂದು ಡೂಪ್ಲೆಕ್ಸ್ ನಾನು ಕಟ್ಟಬೇಕು ಅಂತಿದ್ದೀನಿ, ಡೂಪ್ಲೆಕ್ಸ್ ಕಟ್ಟುವಂತ ಅಧಿಕಾರ ಇರುತ್ತದೆ. ಕೆಡುವಂತ ಅಧಿಕಾರ, ಕಟ್ಟುವಂತ ಅಧಿಕಾರ ಇರ್ತದೆ. ಆ ಮನೆ ಬೇಡ ನನಗೆ, ಇನ್ನೊಬ್ರಿಗೆ ನಾನು ಮಾರಾಟ ಮಾಡುವಂತ ಅಧಿಕಾರನೂ ಇರ್ತದೆ. ಬೇಡ ನನ್ಗೆ, ಬೆಂಕಿ ಹಚ್ಬಿಡ್ತೀನಿ ಅಂತ ಹಚ್ಚುವಂತ ಅಧಿಕಾರ ಇರ್ತದೆ. ಡಿಸ್ಟ್ರಕ್ಟಿವ್ ರೈಟ್ಸ್ ಇರುತ್ತೆ, ಕನ್ಸ್ಟ್ರಕ್ಟಿವ್ ರೈಟ್ಸ್ ಇರ್ತದೆ. ಸೆಲ್ಲಿಂಗ್ ರೈಟ್ಸ್ ಅಥವಾ ಏಲಿನೇಟಿಂಗ್ ರೈಟ್ಸ್ ಅಂತ ನಾವು ಕರಿತೀವಿ. ಏಲಿನೇಷನ್ ಅಂತ ಕರಿತೀವಿ. ಏಲಿನೇಟ್ ಅಂದ್ರೆ ಟ್ರಾನ್ಸ್ಫರ್ ಮಾಡೋದು. ನೋಡಿ, ಟ್ರಾನ್ಸ್ಫರ್ ಮಾಡೋದು. ಎಂಜಾಯ್ ಮಾಡುವಂಥದ್ದು, ಪ್ರಾಪರ್ಟಿಲಿ ಎಂಜಾಯ್ ಮಾಡುವಂಥದ್ದು ರೈಟ್ ಟು ಯೂಸ್ ಅಂತ ನಾವು ಕರಿತೀವಿ. ರೈಟ್ ಟು ಎಂಜಾಯ್ ಅಂತ ಕರಿತೀವಿ. ಅದನ್ನು ರೈಟ್ ಟು ರೀಯೂಸ್ ಅಂತ ನಾವು ಕರಿತೀವಿ. ಸೊ ಹಿಂಗೆ ಒಂದು ಪ್ರಾಪರ್ಟಿಯ ಮೇಲೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಓನರ್ಶಿಪ್ ಅಂತ ಹೇಳಿ. ವಕೀಲರ ಹತ್ರ ಪ್ರಾಪರ್ಟಿಯನ್ನ ಕೊಂಡ್ಕೊಳ್ಳುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಜನಸಾಮಾನ್ಯರು ಬರ್ತಾರೆ, ನೋಡಿ ಸರ್ ಇದ್ರ ಮೇಲೆ ಒಂದು ಲೀಗಲ್ ಒಪಿನಿಯನ್ ಕೊಡಿ ಅಂತ ಹೇಳಿ. ಲೀಗಲ್ ಒಪಿನಿಯನ್ ವಿಚಾರದಲ್ಲಿ ವಕೀಲನಾದಂತವನು ಆ ಪ್ರಾಪರ್ಟಿಯ ಓನರ್ ಯಾರು ಅಂತ ಕೇಳ್ತಾರೆ. ನೋಡಿ ಸರ್, ಆ ಪ್ರಾಪರ್ಟಿಯ ಓನರು ಇಂಥ ವ್ಯಕ್ತಿ ಅಶೋಕ್ ಅನ್ನೋ ವ್ಯಕ್ತಿ, ಅವ್ರು ನನಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಆ ಅಶೋಕ್ ಅನ್ನೋ ವ್ಯಕ್ತಿಗೆ ಅದ್ರ ಮೇಲೆ ಸಂಪೂರ್ಣವಾದಂತಹ ಹಕ್ಕು, ಓನರ್ಶಿಪ್ ರೈಟ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ಮೊದಲು ನಾವು ಚೆಕ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನೋಡಿ, ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಅದನ್ನ ನಾವು ಟೈಟಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಕರಿತೀವಿ. ಟೈಟಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಟೈಟಲ್ ಅವ್ರಿಗೆ ಇದೆಯಾ, ವೆದರ್ ಮಿಸ್ಟರ್ ಅಶೋಕ್ ಆಸ್ ಹ್ಯಾವಿಂಗ್ ಅ ಮಾರ್ಕೆಟಬಲ್ ಟೈಟಲ್ ಓವರ್ ದ ಪ್ರಾಪರ್ಟಿ. ಮಾರ್ಕೆಟಬಲ್ ಟೈಟಲ್ ಅಂತ ಕರಿತೀವಿ. ಮಾರ್ಕೆಟಬಲ್ ಟೈಟಲ್ ಅಂತಂದ್ರೆ ಏನು ಅಂತಂದ್ರೆ ಅದನ್ನ ವ್ಯಾಪಾರ ಮಾಡುವಂತಹ ಒಂದು ಅಧಿಕಾರ ಅವ್ರಿಗಿದ್ಯಾ, ಅವ್ರಿಗೆ ಆ ಒಂದು ಪ್ರಾಪರ್ಟಿಯ ಮೇಲೆ ಹಕ್ಕು ಇದೆಯಾ ಇಲ್ವಾ ಅಂತ ಹೇಳಿ ಒಂದು ವಿಚಾರಣೆಯನ್ನ ಮಾಡುವಂಥದ್ದು, ಡಾಕ್ಯುಮೆಂಟ್ ಅನ್ನ ಸ್ಕ್ರೂಟ್ನಿ ಮಾಡುವಂಥದ್ದು ಮಾಡ್ತೀವಿ. ನೋಡಿ, ಅಶೋಕ್ ಅವ್ರ ಹೆಸರಲ್ಲಿ ಏನೆಲ್ಲ ಒಂದು ಹಕ್ಕನ್ನ ತೋರ್ಸ್ಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳಿದಾವೆ, ಖಾತಾ ಇದೆಯಾ ತಗೊಬನ್ನಿ, ಒಂದ್ ವೇಳೆ ಜಮೀನ್ ಇತ್ತು ಅಂದ್ರೆ RTC ತಗೊಬನ್ನಿ, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, EC ಇದೆ EC ತಗೊಬನ್ನಿ. ನೋಡಿ, EC ತಗೊಬನ್ನಿ. ನೋಡಿ, ಆ ಪ್ರಾಪರ್ಟಿ ಏನಿದೆಯಲ್ಲ, ಅದು ಒಂದು ಬಿಲ್ಡಿಂಗ್ ಇತ್ತು ಅಂತಂದ್ರೆ ಆ ಬಿಲ್ಡಿಂಗ್ ಅಪ್ರೂವಲ್ ಪ್ಲಾನ್ ತಗೊಬನ್ನಿ. BBMP ಅಪ್ರೂವಲ್ ಪ್ಲಾನ್ ತಗೊಬನ್ನಿ. BBMP ಬೆಂಗಳೂರಿನಲ್ಲಿದ್ರೆ, ಸೊ ಮೈಸೂರಿನಲ್ಲಿದ್ರೆ ಮೂಡ ಅಪ್ರೂವಲ್ ಪ್ಲಾನ್ ತಗೊಬನ್ನಿ. ಆಯ್ತಾ? ಸೊ ಆ ಪ್ರಾಪರ್ಟಿ ಮುಂಚೆ ಯಾರ್ದಾಗಿತ್ತು, ಅವ್ರ ಕಡೆಯಿಂದ ಏನು ಪೇರೆಂಟ್ ಡೀಡ್ಸ್ ನ ತಗೊಬನ್ನಿ. ಪೇರೆಂಟ್ ಡೀಡ್ ಮೂಲಭೂತವಾಗಿ ಅವ್ರಿಗೆ ಹೇಗೆ ಆ ಪ್ರಾಪರ್ಟಿ ಬಂತು, ಸೊ ಅವ್ರಿಗೆ ಯಾರು ಕೊಟ್ಟಿತ್ತು. ಸೊ ಈ ನಿಟ್ಟಿನಲ್ಲಿ ಮದರ್ ಡೀಡ್ ಏನಿದೆ ಅಥವಾ ಪೇರೆಂಟ್ ಡೀಡ್ಸ್ ಏನಿದೆ ಅದನ್ನ ತಗೊಬನ್ನಿ, ನೋಡೋಣ. ಈ ಜಮೀನನ್ನ ನಾವು ಕೊಂಡ್ಕೊಂತ ಇರ್ಬೇಕಾದ್ರೆ ಈ ಜಮೀನಲ್ಲಿ ಒಂದು ಲೇಔಟ್ ಅನ್ನ ಮಾಡಿದ್ದಾರೆ. ಆ ಲೇಔಟ್ ನಲ್ಲಿ ಏನು, ನಾನು ಒಂದು ಸೈಟ್ ನಂಬರ್ 1 ಅಂತ ಹೇಳಿ, ನನ್ನ ಸೈಟ್ ನಂಬರ್ ಹಿಂದಗಡೆ 1A ಅಂತ ಇದೆ. ಸೊ ಈ ಒಂದು ಸೈಟ್ ನಂಬರ್ 1, ಸೊ ಅದು ಸರ್ವೆ ನಂಬರ್ 19/7 ಅಲ್ಲಿ ಮಾಡಿರುವಂತದ್ದು. ಈ ಏನು ಆ ಒಂದು ಸ್ಕೆಚ್ ನ ಕೊಟ್ಟಿದ್ದಾರೆ, ಲೇಔಟ್ ಸ್ಕೆಚ್ ಅನ್ನ ಕೊಟ್ಟಿದ್ದಾರೆ. ಆ ಲೇಔಟ್ ಸ್ಕೆಚ್ ಅಪ್ರೂವ್ಡ್ ಲೇಔಟ್ ಸ್ಕೆಚ್. ನೋಡಿ, ಯಾವುದೇ ಒಂದು ಅಗ್ರಿಕಲ್ಚರ್ ಪ್ರಾಪರ್ಟಿ ಅಲ್ಲಿ ಒಂದು ಜಮೀನಲ್ಲಿ ಲೇಔಟ್ ಮಾಡಿದಂತ ಸಂದರ್ಭ ಆ ಲೇಔಟ್ ಅಲ್ಲಿ ಜಮೀನನ್ನು ಅಥವಾ ಲೇಔಟ್ ನಲ್ಲಿ ಏನು ಮಾಡಿರುವಂತ ಸೈಟ್ ಗಳನ್ನ ನಾನು ಪರ್ಚೇಸ್ ಮಾಡ್ಬೇಕಾದ್ರೆ ಆ ಲೇಔಟ್ ಅಲ್ಲಿ ಇರುವಂತ ಸೈಟ್ ಏನಿದೆಯಲ್ಲ, ಆ ಲೇಔಟ್ ನ ಮಾಡೋದಕ್ಕೆ ಮೊದಲು ಅವರು ಕನ್ವರ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾವುದರಿಂದ ಕನ್ವರ್ಷನ್ ಫ್ರಮ್ ಅಗ್ರಿಕಲ್ಚರಲ್ ಪರ್ಪಸ್ ಟು ನಾನ್ ಅಗ್ರಿಕಲ್ಚರಲ್ ಪರ್ಪಸ್ ಗೆ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ.
ಆ ಕನ್ವರ್ಷನ್ ಆರ್ಡರ್ ಯಾವ್ದಿದೆ, AC ಕನ್ವರ್ಷನ್ ಆರ್ಡ್ರಾ ಅಥವಾ ಇದು DC ಕನ್ವರ್ಷನ್ ಆರ್ಡ್ರಾ, ಅದನ್ನ ನೋಡ್ಲಾಗುತ್ತೆ. ತದನಂತರ ಅದನ್ನ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಅಪ್ರೂವಲ್ಸ್ ಅನ್ನ ತಗೊಂಡಿದ್ದಾರ, ಸ್ಟ್ಯಾಚ್ಯೂಟರಿ ಅಪ್ರೂವಲ್ಸ್ ತಗೊಂಡಿದ್ದಾರ, ಲೇಔಟ್ ಮಾಡಲಿಕ್ಕೆ ಅಪ್ರೂವಲ್ಸ್ ಅನ್ನ ತಗೊಂಡಿದ್ದಾರ, ಆ ಒಂದು ಏನು ಸ್ಕೆಚ್ ಅನ್ನ ಹಾಕಿದ್ದಾರೆ, ಆ ಸ್ಕೆಚ್ ಅಪ್ರೂವ್ಡ್ ಸ್ಕೆಚ್, ಆ ಪ್ರಾಪರ್ಟಿ ಹೆಂಗ್ ಬಂತು ಅವ್ರಿಗೆ, ಅವರು ರಿಯಲ್ ಎಸ್ಟೇಟ್ ಕಂಪನಿಯವರ, ಆ ರಿಯಲ್ ಎಸ್ಟೇಟ್ ಕಂಪನಿಯವರು ಹೆಂಗೆ ಅದು ಅಧಿಕಾರ ಬಂತು, ಆ ಅಧಿಕಾರ ವಿಚಾರದಲ್ಲಿ ಏನಾದ್ರು GPA ತಗೊಂಡಿದ್ದಾರ, GPAಗೆ ಯಾರೆಲ್ಲ ಪಾರ್ಟಿಗಳಿದ್ದಾರೆ, ಈ ಮೂಲಭೂತವಾಗಿ ಆ ಪ್ರಾಪರ್ಟಿ ಜಮೀನಿ ಯಾರ್ದದು, ಆ ಒಂದು ವಾರಸ್ದಾರರುಗಳೆಲ್ಲ ಏನು ಆ ಜಮೀನಿನ ವಾರಸ್ದಾರರುಗಳೆಲ್ಲ ಇದಕ್ಕೆ ಕನ್ಸೆಂಟ್ ಅನ್ನ ಕೊಟ್ಟಿದಾರ, NOC ಕೊಟ್ಟಿದಾರ, ಆ ರೈತನಿಗೂ ಮತ್ತು ಈ ಒಂದು ರಿಯಲ್ ಎಸ್ಟೇಟ್ ಕಂಪನಿಯವರ ಮಧ್ಯದಲ್ಲಿ ಏನಾದ್ರು ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಆಗಿದೆಯಾ. ಸೊ ಒಂದೊಂದು ಸೈಟ್ ಅನ್ನ ಮಾರಿದಾಗ ಇಷ್ಟಿಷ್ಟು ಅಮೌಂಟ್ ಅನ್ನ ಇವ್ರಿಗೆ ಬಿಲ್ಡರ್ಗೆ ಇಷ್ಟು ಕೊಡ್ಬೇಕು, ಏನು ಡೆವಲಪರ್ಗೆ ಇಷ್ಟು ಕೊಡ್ಬೇಕು, ಮತ್ತೆ ರೈತನಿಗೆ ಇಷ್ಟು ಕೊಡ್ಬೇಕು ನಿಟ್ಟಿನಲ್ಲಿ ಏನಾದ್ರು ಆಗಿದೆಯಾ. ಯಾವ್ದಾದ್ರು ಕೋರ್ಟ್ ಕೇಸು ಪೆಂಡಿಂಗ್ ಅಲ್ಲಿ ಇದೆಯಾ, ಸ್ಟೇ ಏನಾದ್ರು ಇದೆಯಾ, ಕೋರ್ಟ್ ಕೇಸ್ ಏನಾದ್ರು ಇದೆಯಾ, ಅದು ಗ್ರೀನ್ ಬೆಲ್ಟ್ ಅಲ್ಲಿ ಬರುತ್ತಾ, ಆ ಪ್ರಾಪರ್ಟಿ ಗ್ರೀನ್ ಬೆಲ್ಟ್ ಅಲ್ಲಿ ಬರುತ್ತಾ, ಗೌರ್ಮೆಂಟ್ ಏನಾದ್ರೂ ಅಕ್ವೈರ್ ಮಾಡೋಂತ ಸಾಧ್ಯತೆ ಇದೆಯಾ ಆ ಪ್ರಾಪರ್ಟಿಯನ್ನ, ರೇರಾ ಅಪ್ರೂವ್ಡ್, ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಅಪ್ರೂವ್ಡ್, ಅದು ಯಾವುದು ಅಪ್ರೂವ್ ಮಾಡಿದೆ ಅದನ್ನ. ಸೊ ಈ ರೀತಿಯಾದಂತ ಎಲ್ಲಾ ಒಂದು ವಿಚಾರಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗ್ತದೆ. ಆ ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಜಿನೈನಿಟಿಯನ್ನ ಚೆಕ್ ಮಾಡ್ಬೇಕಾಗುತ್ತೆ. ಕೋರ್ಟ್ ಕೇಸ್ನ ಇರೋದನ್ನ ಹೆಂಗ್ ಸರ್ ಕಂಡುಹಿಡಿಯೋದು ಪ್ರಾಪರ್ಟಿ ಮೇಲೆ, ಅಂತ ಸಂದರ್ಭದಲ್ಲಿ ಇಂಡೆಮ್ನಿಟಿ ಬಾಂಡ್ ಅನ್ನ ತಗೊಳ್ಳುವಂಥದ್ದು. ಸೆಲ್ಲರ್ ಏನ್ ಇರ್ತಾನೆ ಅವನ ಕಡೆಯಿಂದ ಒಂದು ಇಂಡೆಮ್ನಿಟಿಯನ್ನ ತಗೊಳ್ಳುವಂಥದ್ದು, ಇಂಡೆಮ್ನಿಟಿ ಬೈ ವೇ ಆಫ್ ಅಫಿಡವಿಟ್ ಅಂತೇಳಿ, ಇಂಡೆಮ್ನಿಟಿ ಬೈ ವೇ ಆಫ್ ಅಫಿಡವಿಟ್ ಅನ್ನ ತಗೊಳ್ಳುವಂಥದ್ದು. ನಾಳೆ ಒಂದ್ ದಿವಸ ಒಂದ್ ವೇಳೆ ಏನಾದ್ರು ಇದ್ರ ಮೇಲೆ ಕೋರ್ಟ್ ಕೇಸ್ ಇತ್ತು ಅಂತ ಸಂದರ್ಭದಲ್ಲಿ ಆ ಕೋರ್ಟ್ ಕೇಸನ್ನ ನೀವೇ ಕ್ಲಿಯರ್ ಅನ್ನ ಮಾಡ್ಕೊಟ್ಟು ನಮಗೆ ಪ್ರಾಪರ್ಟಿಯ ವಿಚಾರದಲ್ಲಿ ಏನು ಆ ಒಂದು ಡಿಸ್ಪ್ಯೂಟ್ ಅನ್ನ ರೆಸಾಲ್ವ್ ಮಾಡ್ಕೊಡ್ಬೇಕು ಅಂತ ಹೇಳಿ ಒಂದು ಇಂಡೆಮ್ನಿಟಿ ಬೈ ವೇ ಆಫ್ ಅಫಿಡವಿಟ್ ಅನ್ನ ತಗೊಳ್ಳೋದು ಸೇಫರ್ ಸೈಡ್. ಸೊ ಈ ನಿಟ್ಟಿನಲ್ಲಿ ಏನು ಟೈಟಲ್ ಇನ್ವೆಸ್ಟಿಗೇಷನ್ ಸಹ ನಾವು ಮಾಡಬೇಕಾಗ್ತದೆ. ಟೈಟಲ್ ಇನ್ವೆಸ್ಟಿಗೇಷನ್ ನಾವು ಮಾಡಲಿದ್ದಲ್ಲೇ ಸಂದರ್ಭದಲ್ಲಿ ಆ ಪ್ರಾಪರ್ಟಿ ಮೇಲೆ ನಾವು ಹಣವನ್ನ ಹಾಕ್ಬಿಡ್ತೀವಿ. ಆಮೇಲೆ ಆ ಪ್ರಾಪರ್ಟಿಯಲ್ಲಿ ಯಾವುದೋ ಒಂದು ಡಿಸ್ಪ್ಯೂಟ್ ಉಂಟಾಯಿತು ಅಥವಾ ರೈತನ ಮಧ್ಯೆ ಮತ್ತೆ ಒಂದು ಆ ರಿಯಲ್ ಎಸ್ಟೇಟ್ ಡೆವಲಪರ್ ಮಧ್ಯೆ ಒಂದು ಜಗಳ ಉಂಟಾಗಿ ಕೋರ್ಟ್ಗೆ ಏನಾದ್ರು ಮೆಟ್ಲೆ ಹೇರ್ತು ಅಂತಂದ ಸಂದರ್ಭದಲ್ಲಿ ಸ್ಟೇ ಆಯ್ತು, ಈ ಕಡೆ ನಾನು ದುಡ್ಡು ಕೊಡ್ತಾ ಇಲ್ಲ, ಈ ಕಡೆ ನನಗೆ ಪ್ರಾಪರ್ಟಿನೂ ಸಿಗ್ಲಿಲ್ಲ ಅನ್ನೋ ಗೊಂದಲದಲ್ಲಿ ಬೀಳುವಂಥದ್ದು ಆಗ್ಬಿಡುತ್ತೆ. ನಾನ್ ನೋಡ್ಕೊಂಡ್ ಬಂದಿದ್ ಪ್ರಾಪರ್ಟಿನೇ ಒಂದು, ನೋಡ್ಕೊಂಡ್ ಬರೋವಾಗ ಇವ್ರು ಏನ್ ಹೇಳಿದ್ರು ಸೈಟ್ ನಂಬರ್ 53 ಕೊಡ್ತೀನಿ ಅಂತ ಹೇಳಿದ್ರು. ಅದು ಯಾವ ಒಂದು ಸ್ಲಾಟ್ ಅಲ್ಲಿ ಒಂದೊಂದು ಒಂದು 2 ಎಕರೆ ಜಮೀನಲ್ಲಿ ಒಂದು 4 ಸ್ಲಾಟ್ ಮಾಡಿದ್ರು. ಸ್ಲಾಟ್ A, ಸ್ಲಾಟ್ B, ಸ್ಲಾಟ್ C ಮತ್ತು ಸ್ಲಾಟ್ಸ್ D ಅಂತ ಹೇಳಿ. ಸೊ ನಾನ್ ನೋಡ್ಕೊಂಡ್ ಬಂದಿತ್ತು ಸ್ಲಾಟ್ A ಅಲ್ಲಿ. ಬಟ್ ನಾನು ನೋಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ತೋರಿಸಿತ್ತು ಒಂದು ಸೈಟ್, ಆದ್ರೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಸ್ಲಾಟ್ B ಅಲ್ಲಿ ಇವರು ರಿಜಿಸ್ಟರ್ ಮಾಡಕ್ ಬಂದ್ರು. ನಾನು ಆಲ್ರೆಡಿ ಹಣವನ್ನ ಕಟ್ಬಿಟ್ಟಿದ್ದೆ. ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡೋದು. ಸೊ ಕಳೆದ ಒಂದು ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ ನೋಡಿ, ಗ್ರಾಹಕರ ಕಾಯ್ದೆ ಅಂತ ಹೇಳಿ, ಗ್ರಾಹಕರ ಕಾಯ್ದೆಯಲ್ಲೂ ನಮಗೆ ಪರಿಹಾರ ಸಿಗ್ತದೆ. ಅಂತ ಸಂದರ್ಭದಲ್ಲಿ ತಾವು ತೋರಿಸಿದಾಗ ಒಂದು ಸ್ಲಾಟ್ ಅಲ್ಲಿ ತೋರಿಸಿದ್ರು, ಒಂದು ಪ್ಲಾಟ್ ಅನ್ನ ತೋರಿಸಿದ್ರು, ಆದ್ರೆ ರಿಜಿಸ್ಟರ್ ಮಾಡುವಾಗ ಬೇರೆ ಪ್ಲಾಟ್ ಅನ್ನು ತೋರಿಸ್ತಾ ಇದ್ದಾರೆ, ನಮ್ಗೆ ದುಡ್ಡನ್ನು ವಾಪಸ್ ಕೊಡ್ಸಿ ಅಂತ ಹೇಳಿ. ಇಲ್ಲ ಅಂತಂದ್ರೆ ಆ ಪ್ಲಾಟ್ ಅನ್ನ ನಾನು ಏನ್ ನೋಡಿದ್ನಲ್ಲ ಪ್ಲಾಟ್, ಅದೇ ಪ್ಲಾಟ್ ಅನ್ನ ನಮಗ್ ಕೊಡ್ಸಿ ಅಂತೇಳಿ ಗ್ರಾಹಕರ ಒಂದು ಆಯೋಗಕ್ಕೂ ಸಹ ಕಂಪ್ಲೇಂಟ್ ಅನ್ನ ಕೊಡ್ಬೋದು, ಅಲ್ಲಿ ಕೇಸನ್ನ ಹಾಕ್ಬೋದು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತಂದ್ರೆ,
ಪ್ರಾಪರ್ಟಿ ವಿಚಾರದಲ್ಲಿ ಪ್ರಾಪರ್ಟಿಯ ಕಾನೂನು ಅಂತ ಇದೆ. ಆ ನಿಟ್ಟಿನಲ್ಲಿ ಪ್ರಾಪರ್ಟಿ ಸೇಲ್ ಬಗ್ಗೆ ಅಲ್ಲಿ ಉಲ್ಲೇಖವನ್ನು ಇದೆ. ಸೇಲ್ ಬಗ್ಗೆ ಉಲ್ಲೇಖ ಇದೆ, ಮಾರ್ಗೇಜ್ ಬಗ್ಗೆ ಉಲ್ಲೇಖ ಇದೆ. ಮಾರ್ಗೇಜ್ ಅಲ್ಲಿ ನಿಮಗೆ ಒಂದು ಕ್ಲಿಷ್ಟತೆ, ಕಾನೂನಿನ ಒಂದು ಏನು ತೊಡಕು ಯಾವ್ದು ಬರ್ಬೋದು ಅಂತಂದ್ರೆ, ನನ್ನ ಹತ್ರ ಒಂದು ತೆಂಗಿನ ತೋಟ ಇದೆ, ನನ್ನ ಮಗಳಿಗೆ ಮದುವೆಯನ್ನ ಮಾಡ್ಬೇಕು, ಮಗಳ ಮದುವೆ ಖರ್ಚಿಗೆ ನನ್ಗೆ 10 ಲಕ್ಷ ರೂಪಾಯಿ ಬೇಕು. ಸೊ ಈ ನಿಟ್ಟಿನಲ್ಲಿ ನಾನು ನನ್ನ ಜಮೀನನ್ನ ಅಡಮಾನವ ಮಾಡ್ತೀನಿ. ಸೊ ಅಡಮಾನದಲ್ಲಿ ಸಾಕಷ್ಟು ಬಗೆಯಾದಂತ ಒಂದು ಅಡಮಾನ ನೋಡ್ತೀವಿ. ಸಿಂಪಲ್ ಮಾರ್ಗೇಜ್ ಅಂತ ನೋಡ್ತೀವಿ. ಸೊ ಮಾರ್ಗೇಜ್ ಬೈ ಡೆಪಾಸಿಟಿಂಗ್ ದಿ ಟೈಟಲ್ ಡೀಡ್ಸ್ ಅಂತ, ಅಂದ್ರೆ ಏನು ಪ್ರಾಪರ್ಟಿ ವಿಚಾರದಲ್ಲಿ ಏನು ಹಕ್ಕುಪತ್ರಗಳಿರ್ತಾವ, ಆ ಹಕ್ಕುಪತ್ರನ ಯಾರು ಸಾಲ ಕೊಡ್ತಾನೋ ಅವ್ನ ಸಾಲಕ್ಕೆ ಅವನಿಗೆ ಅಡನ ಇಡುವಂಥದ್ದು. ನಾನ್ ಸಾಲ ತೀರಿಸಿದಾಗ ಆ ಪತ್ರಗಳನ್ನು ವಾಪಸ್ ಕೊಡ್ತಾನೆ ಅವನು. ಆಯ್ತಾ? ಮಾರ್ಗೇಜ್ ಬೈ ಕಂಡೀಷನಲ್ ಸೇಲ್ ಅಂತ ಅವನು ಹೇಳ್ತಾನೆ, ನೀನೇನಾದ್ರು ಇಷ್ಟು ವರ್ಷದಲ್ಲಿ ನೀನು ಬಂದು ನಾನು ಸಾಲ ತೀರಿಸ್ತಲೇ ಇದ್ರೆ ನೀನು ನಾನು ಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತೀನಿ, ಸೇಲ್ನ ನಾನು ಪ್ರಾಪರ್ಟಿಯನ್ನ ನನ್ನ ವಶಕ್ಕೆ ತಗೊಂಡ್ಬಿಡ್ತೀನಿ, ಸ್ವಾಧೀನ ಮತ್ತು ಹಕ್ಕನ್ನ ತಗೊಂಡ್ಬಿಡ್ತೀನಿ, ಸಂಪೂರ್ಣ ಹಕ್ಕನ್ನ ತಗೊಂಡ್ಬಿಡ್ತೀನಿ ಅಂತಾನೆ. ಮಾರ್ಗೇಜ್ ಬೈ ಕಂಡೀಷನಲ್ ಸೇಲ್ ಅಂತೇಳಿ, ಮಾರ್ಗೇಜ್ ಬೈ ಡೆಪಾಸಿಟ್ ಟೈಟಲ್ ಡೀಡ್ಸ್ ಅಂತ, ಸಿಂಪಲ್ ಮಾರ್ಗೇಜ್ ಅಂತ ಹೇಳಿ. ಸೊ ಅಲ್ಲಿ ಯಾವುದೇ ತರ ಕೊಡೋದಿಲ್ಲ, ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತಾರೆ. ಅನಮೋಲಸ್ ಮಾರ್ಗೇಜ್ ಅಂತ ಹೇಳಿ, ಅಂದ್ರೆ ಯಾವ ರೀತಿಯಾದಂತ ಮಾರ್ಗೇಜು ಅಲ್ಲ ಆಗುತ್ತೆ. ಸೊ ಈ ರೀತಿಯಾದಂತ ಮಾರ್ಗೇಜಸ್ ನಾವು ನೋಡ್ತೀವಿ. ಈ ಮಾರ್ಗೇಜ್ ಅಲ್ಲೂ ಸಹ ನೀವು ಓನರ್ಶಿಪ್ ಮತ್ತು ಪೊಸಿಷನ್ ಅನ್ನ ನೀವು ನೋಡ್ತೀರಿ. ಮಾರ್ಗೇಜ್ ಅಲ್ಲಿ ಸ್ವಾಧೀನವನ್ನ ಕೊಡ್ತಾರೆ, ಕೆಲವು ಮಾರ್ಗೇಜ್ ಅಲ್ಲಿ ಸ್ವಾಧೀನನ ಕೊಡೋದಿಲ್ಲ, ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡಿರ್ತಾರೆ, ಅಡಮಾನ ಪತ್ರಗಳನ್ನ ಮಾಡಿ ಈ ಬ್ಯಾಂಕ್ ಗಳನ್ನ ಮಾಡ್ಕೊಂತಾರಲ್ಲ. ಸೊ ಈ ನಿಟ್ಟಿನಲ್ಲಿ ಇಲ್ಲಿ ನಾವು ರೈಟ್ ಆಫ್ ಆಕ್ಷನಬಲ್ ಕ್ಲೇಮ್ ಅಂತ ಒಂದು ನೋಡ್ತೀವಿ. ನೋಡಿ, ಆಕ್ಷನಬಲ್ ಕ್ಲೇಮ್ ಅಂದ್ರೆ ಏನು ಸರ್ ಅಂತ ನೀವೇನಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ, ಸಾಲಗಳಲ್ಲಿ ಒಂದು ಭದ್ರತೆಯ ಸಾಲ ಅಂತ ನಾವು ಕರಿತೀವಿ, ಇನ್ನೊಂದು ಅಭದ್ರತೆಯ ಸಾಲ ಅಂತ ಕರಿತೀವಿ. ಸೆಕ್ಯೂರ್ಡ್ ಡೆಟ್ ಅಂಡ್ ಅನ್ಸೆಕ್ಯೂರ್ಡ್ ಡೆಟ್ ಅಂತ ನಾವು ಕರಿತೀವಿ. ನಾನು ಬ್ಯಾಂಕ್ಗಳಲ್ಲಿ ನಾನು ಸಾಲ ತಗೊಳಕ್ ಹೋದ್ರೆ, ನೀವು ನಿಮ್ದು ಏನಾದ್ರು ಪ್ರಾಪರ್ಟಿ ಇದೆಯನ್ರಿ, ಆ ಪ್ರಾಪರ್ಟಿನ ನೀವು ಏನ್ ಮಾಡ್ಬೇಕು, ನಮ್ಗೆ ಅಟ್ಯಾಚ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನ ನಾವು ಕೊಲಾಟ್ರಲ್, ಒಂದು ಸೆಕ್ಯೂರಿಟಿ ಕೊಡ್ಬೇಕು ಅಂತ, ಕೊಲಾಟ್ರಲ್ ಸೆಕ್ಯೂರಿಟಿ ಕೊಡ್ಬೇಕು. ಸೊ ಈ ನಿಟ್ಟಿನಲ್ಲಿ ಕೊಲಾಟ್ರಲ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಸಾಲವನ್ನು ಕೊಡದಲ್ಲೇ ಇದ್ರೆ ನಾವು ಬಂದು ಅದನ್ನ ಜಪ್ತಿ ಮಾಡ್ತೀವಿ ಅಂತಾರೆ, ಅದರ ವಶಕ್ಕೆ ಪಡ್ಕೊಂಡ್ಬಿಡ್ತೀವಿ ಅಂತಾರೆ. ಸೊ ಇದೇ ನಿಟ್ಟಿನಲ್ಲಿ ಆಕ್ಷನಬಲ್ ಕ್ಲೇಮ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಏನು ಅಂತಂದ್ರೆ, ಆ ಸಾಲದ ವಿಚಾರವಾಗಿ ಆ ಸಾಲ ಕೊಟ್ಟವ್ರಿಗೆ ನಾವು ಒಂದು ಅಧಿಕಾರವನ್ನು ಸಹ ಕೊಡ್ತೀವಿ. ಆ ಅಧಿಕಾರವನ್ನ ನಿಟ್ಟಿನಲ್ಲಿ ಆ ಅಧಿಕಾರನ ಏನ್ ಕರಿತೀವಲ್ಲ, ಆ ಅಧಿಕಾರನ ನಾವೇನಂತ ಕರಿತೀವಿ, ಆ ಹಕ್ಕನ್ನ ಏನ್ ಕರಿತೀವಿ, ಆಕ್ಷನಬಲ್ ಕ್ಲೇಮ್ ಅಂತ ಕರಿತೀವಿ. ಆಕ್ಷನಬಲ್ ಕ್ಲೇಮ್. ಆ ಕ್ಲೇಮ್ ಅನ್ನ ಅವರು ಕೋರ್ಟಿನ ಮೊರೆ ಹೋಗಿ, ನೋಡಿ ಸ್ವಾಮಿ ಈ ತರ ಒಂದು ಸಾಲ ತಗೊಂಡಿದ್ದಾರೆ, ಸಾಲಕ್ಕೆ ಬದಲಾಗಿ ನಮ್ಗೆ ಒಂದು ಪ್ರಾಪರ್ಟಿಯನ್ನ ಕೊಟ್ಟಿದ್ದಾರೆ, ಆ ಪ್ರಾಪರ್ಟಿಯ ಏನಿದೆ, ಆ ಪ್ರಾಪರ್ಟಿ ಏನಿದೆ ಅದು ಇಟ್ ಇಸ್ ಅನ್ ಆಕ್ಷನಬಲ್ ಕ್ಲೇಮ್. ಆ ಬೇಸಿಸ್ ಮೇಲೆ ನನಗೆ ನೀವು ನ್ಯಾಯನ ಒದಗಿಸ್ಕೊಡಿ ಅಂತೇಳಿ ಹೋಗ್ತಾರೆ. ಸೊ ದಟ್ ಈಸ್ ಅನ್ ಆಕ್ಷನಬಲ್ ಕ್ಲೇಮ್. ಹೈಪೋಥಿಕೇಶನ್ ಅಂತ ನಾವು ನೋಡ್ತೀವಿ, ಪ್ರಾಪರ್ಟಿನ ಹೈಪೋಥಿಕೇಟ್ ಮಾಡೋದು, ಪ್ರಾಪರ್ಟಿನ ಸೆಕ್ಯೂರ್ ಆಗಿ ಇಡುವಂಥದ್ದು, ಅದನ್ನ ಹೈಪೋಥಿಕೇಶನ್ ಅಂತ ಕರಿತೀವಿ. ಪ್ಲೆಡ್ಜ್ ಅಂತ ಕರಿತೀವಿ. ನೋಡಿ, ಪ್ಲೆಡ್ಜ್ ಅಂತ ಕರಿತೀವಿ. ಪ್ಲೆಡ್ಜ್ ಅಂತಂದ್ರೆ ಅಡಮಾನ ಇಡುವಂಥದ್ದು ಅಥವಾ ಮಾರ್ಗೇಜ್ ಅಂತ ಕರಿತೀವಿ. ನೋಡಿ, ಇವೆಲ್ಲ ಟರ್ಮ್ಸ್ಗಳು ಈಗ ಪ್ರಾಪರ್ಟಿ ಕಾನೂನಲ್ಲಿ ಬರುವಂತದ್ದು. ಸೊ ಇಲ್ಲಿ ಇಂಟ್ರೆಸ್ಟ್ ಅಂತ ನಾವು ಕರಿತೀವಿ. ಇಂಟ್ರೆಸ್ಟ್ ಅಂತಂದ್ರೆ ನೀವು ಬ್ಯಾಂಕ್ ನಲ್ಲಿ ನೋಡೋ ಇಂಟ್ರೆಸ್ಟ್ ಅಲ್ಲ, ಇಲ್ಲಿ ಇಂಟ್ರೆಸ್ಟ್ ಅಂದ್ರೆ ಹಕ್ಕು ಅಂತ. ಪ್ರಾಪರ್ಟಿ ಕಾನೂನಲ್ಲಿ ಇಂಟ್ರೆಸ್ಟ್ ಅಂದ್ರೆ ಹಕ್ಕು ಅಂತ. ಅಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಅಂತ, ವೆಸ್ಟೆಡ್ ಇಂಟ್ರೆಸ್ಟ್ ಅಂತಂದ್ರೆ ಅದ್ರ ಮೇಲೆ ಒಂದು ಹಿತಾಸಕ್ತಿ ಇರ್ತದೆ ಅಂತ. ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಹೇಳಿ, ಯಾವುದೇ ಒಂದು ನಿಮ್ಗೆ ವೆಸ್ಟೆಡ್ ಇಂಟ್ರೆಸ್ಟ್, ಒಂದು ಪಟ್ಟಭದ್ರ ಹಿತಾಸಕ್ತಿ ಇದೆಯನ್ರಿ, ಯಾಕೆ ಅದು ಪ್ರಾಪರ್ಟಿ ನಿಮ್ಗೆ ಬೇಕು, ಏನಾದ್ರು ಯು ಹಾವ್ ಎನಿ ವೆಸ್ಟೆಡ್ ಇಂಟ್ರೆಸ್ಟ್ ಓವರ್ ದಟ್ ಪ್ರಾಪರ್ಟಿ ಅಂತ ಹೇಳಿ. ಸೊ ಅದನ್ನ ನಾವು ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಏನು
ಈ ಒಂದು ಪ್ರಾಪರ್ಟಿ ಕಾನೂನಲ್ಲಿ ಇನ್ನ ನಾವು ತಿಳಿತಾ ಹೋದಂಗೆ ಸಾಕಷ್ಟು ನಾವು ಒಂದು ತತ್ವಗಳನ್ನು ಸಹ ನೋಡ್ತೀವಿ. ಯಾವೆಲ್ಲ ತತ್ವಗಳನ್ನ ನಾವು ನೋಡ್ತೀವಿ ಅಂತಂದ್ರೆ, ಈಗ ನಾನು ಹೇಳಿದೆ, ಅಡ್ವಾನ್ಸ್ ಅಮೌಂಟ್ ನ ಕೊಟ್ಬಿಟ್ಟಿರ್ತೇನೆ. ಅಡ್ವಾನ್ಸ್ ಅಮೌಂಟ್ ನ ಕೊಟ್ಬಿಟ್ಟು ಇವ್ರ ಪ್ರಾಪರ್ಟಿನ ನನಗೆ ಕೊಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಾನು ಕೋರ್ಟಿನ ಮೊರೆ ಹೋದಂತ ಸಂದರ್ಭದಲ್ಲಿ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಸೊ ನೀವು ಆಲ್ರೆಡಿ ಪಾರ್ಟ್ಲಿ ನೀವು ಕೊಟ್ಟಿರೋದ್ರಿಂದ ಸೊ ನಿಮ್ ಪರವಾಗಿ ನಾವು ಇದ್ದೀವಿ, ನಿಮ್ ಪರವಾಗಿ ನಾವು ನ್ಯಾಯವನ್ನ ಕೊಡ್ತೀವಿ ಅನ್ನೋ ಒಂದು ತತ್ವ ಏನು ಡಾಕ್ಟ್ರಿನ್ ಆಫ್ ಪಾರ್ಟ್ ಪರ್ಫಾರ್ಮೆನ್ಸ್ ಅಂತ ಇರ್ತದೆ. ಸೊ ಡಾಕ್ಟ್ರಿನ್ ಆಫ್ ಪಾರ್ಟ್ ಪರ್ಫಾರ್ಮೆನ್ಸ್ ಅಲ್ಲಿ ನೀವು ಯು ಬೀಯಿಂಗ್ ಅ ಪರ್ಚೇಸರ್ ಆಫ್ ದಿ ಪ್ರಾಪರ್ಟಿ, ಯು ಹ್ಯಾಡ್ ಪರ್ಫಾರ್ಮ್ಡ್ ಯುವರ್ ಪಾರ್ಟ್ ಆಫ್ ಕಾಂಟ್ರಾಕ್ಟ್. ಸೊ ಹೆನ್ಸ್ ಅಂಡರ್ ದಿಸ್ ಲಾ, ಅಂಡರ್ ದಿಸ್ ಡಾಕ್ಟ್ರಿನ್ ವಿ ಆರ್ ಗೋಯಿಂಗ್ ಟು ಸೇವ್ ಯು ಅಂತ ಹೇಳುತ್ತೆ. ಆ ನಿಟ್ಟಲ್ಲಿ ಅವನು ತನ್ನ ಒಂದು ಕೇಸನ್ನ ಪ್ರತಿಪಾದಿಸಬಹುದು. ಇದು ಒಂದು. ಇನ್ನೊಂದು ಆಸ್ಟೆನ್ಸಬಲ್ ಓನರ್ಶಿಪ್ ಅಂತ ನಾವು ಕರಿತೀವಿ, ಆಸ್ಟೆನ್ಸಿಬಿಲಿಟಿ ಅಂತ ಕರಿತೀವಿ. ಆಸ್ಟೆನ್ಸಿಬಿಲಿಟಿ ಅಂತಂದ್ರೆ ಈ GPA ಹೋಲ್ಡರ್ ಅಂತ, ನನ್ನ ಬದಲಾಗಿ ನನ್ನ ಒಬ್ಬ ವ್ಯಕ್ತಿಯನ್ನ ಅಪಾಯಿಂಟ್ ಮಾಡ್ತೀನಿ. ನೋಡ್ರಿ, ನಾನು ಅಮೆರಿಕದಲ್ಲಿ ಇರ್ತೇನೆ, ನಾನು ಪ್ರತಿ ಸಲ ಇಂಡಿಯಾಗೆ ಬರ್ಲಿಕ್ಕಾಗಲ್ಲ. ಸೊ ನನ್ನ ಬದಲಾಗಿ ಏನ್ ಮಾಡಿ ಅಂತಂದ್ರೆ, ನೀವು ಪ್ರಾಪರ್ಟಿಯನ್ನ ಇನ್ನೊಬ್ಬ ವ್ಯಕ್ತಿಗೆ ಕೊಡ್ತಾ ಹೋಗಿ, ನೀವು ಮಾರಾಟವನ್ನ ಮಾಡಿ. ನಾನು ಒಂದು ರಿಯಲ್ ಎಸ್ಟೇಟ್ ಕಂಪ್ನಿ ನಡೆಸ್ತಾ ಇದ್ದೀನಿ, ಓನರ್ ನಾನು. ಸೊ ಎಲ್ಲಾ ಸಂದರ್ಭದಲ್ಲೂ ನಾನು ಬರೋಕ್ಕಾಗಲ್ಲ, ನನ್ನ ಬದಲಾಗೋ ನನ್ನ ಒಬ್ಬ ಮ್ಯಾನೇಜರ್ ಇರ್ತಾನೆ. ಸೊ ಆ ಮ್ಯಾನೇಜರ್ ಬಂದು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ನ ಮಾಡ್ಕೊಡ್ತಾನೆ. ಸೊ ಅವನಿಗೆ ನಾನೊಂದು GPA ಕೊಡ್ತೀನಿ. ಸೊ ಇಲ್ಲಿ GPA ಟ್ರಾನ್ಸ್ಫರ್ಸ್ ಅದ್ರ ಬಗ್ಗೆ ನಾವು ನೆನಪಲ್ಲಿ ಇಟ್ಕೋಬೇಕು. ಸೊ GPA ಟ್ರಾನ್ಸ್ಫರ್ಸ್ ವ್ಯಾಲಿಡ್ ಟ್ರಾನ್ಸ್ಫರ್ಸ್ ಸರ್ ಅಂತ ಪ್ರಶ್ನೆ ಕೇಳಿದ್ರೆ, GPA ಟ್ರಾನ್ಸ್ಫರ್ಸ್ ಆರ್ ವ್ಯಾಲಿಡ್ ಯಾವಾಗ ಅಂತಂದ್ರೆ, ಒರಿಜಿನಲ್ ಓನರು ಬದುಕಿದ್ದಂತ ಸಂದರ್ಭದಲ್ಲಿ ಅವನನ್ನ, ನೀವು ಏನ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂತೀರಾ ಆ ಅಗ್ರಿಮೆಂಟ್ ಅಲ್ಲಿ ಅವನೊಂದು ಸಿಗ್ನೇಚರ್ ಇದ್ದಂತ ಸಂದರ್ಭದಲ್ಲಿ ಸೊ GPA ಟ್ರಾನ್ಸ್ಫರ್ಸ್ ವ್ಯಾಲಿಡ್ ಟ್ರಾನ್ಸ್ಫರ್ಸ್. ಒಂದ್ ವೇಳೆ ಅವನು ಇಲ್ಲ, ಸೊ ಆ ಪಡ್ಕೊಂಡಂತ GPA ಏನಾಗಿರ್ಬೇಕು, ಅದು GPA ರಿಜಿಸ್ಟರ್ಡ್ GPA ಆಗಿರ್ಬೇಕು. ಅನ್ರಿಜಿಸ್ಟರ್ಡ್ GPA ಅಥವಾ ನೋಟ್ರೈಸ್ಡ್ GPAಗೆ ಯಾವುದೇ ತರ ಕಾನೂನಲ್ಲಿ ಮಾನ್ಯತೆ ಇಲ್ಲ. ಸೊ ಈ ನಿಟ್ಟಿನಲ್ಲಿ GPA ಟ್ರಾನ್ಸ್ಫರ್ಸ್ ಬಗ್ಗೆ ತಿಳ್ಕೋಬೇಕು. ಅವ್ರು ಮಾಡಿದಂತ ಟ್ರಾನ್ಸಾಕ್ಷನ್ ವ್ಯಾಲಿಡ್ ಟ್ರಾನ್ಸಾಕ್ಷನ್ಸ್, ವ್ಯಾಲಿಡ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಂತಂದ್ರೆ ಎಸ್ ಇಟ್ ಇಸ್ ಅ ವ್ಯಾಲಿಡ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಂತ ಹೇಳಿದೆ. ಸೊ ಯಾವ ಸಂದರ್ಭದಲ್ಲಿ ವ್ಯಾಲಿಡ್ ಟ್ರಾನ್ಸ್ಫರ್, ಇಫ್ ಇಟ್ ಇಸ್ ಅ ರಿಜಿಸ್ಟರ್ಡ್ GPA ಅಂಡ್ ಬೈ ದ ಟೈಮ್ ದಿ ಒರಿಜಿನಲ್ ಓನರ್ ಶುಡ್ ಬಿ ಅಲೈವ್ ಅಂತ ಹೇಳಿ. ಕರ್ನಾಟಕದಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ದಾರಾ ಸರ್ ಅಂತಂದ್ರೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದಕ್ಕೆ ಕಂಡೀಷನ್ಸ್ ಇದೆ, ಆ ಕಂಡೀಷನ್ಸ್ ಫುಲ್ಫಿಲ್ ಆದಂತ ಸಂದರ್ಭದಲ್ಲಿ ಮಾತ್ರ ಸೊ ಅದನ್ನ ನಾವು ಆಸ್ಟೆನ್ಸಿಬಲ್ ಓನರ್ಶಿಪ್ ಅಂತ ನಾವು ಕರಿತೀವಿ, ಆಸ್ಟೆನ್ಸಿಬಲ್ ಓನರ್ ಅಂತ ಕರಿತೀವಿ. ಆಸ್ಟೆನ್ಸಿಬಲ್ ಓನರ್ ಅಂತಂದ್ರೆ ಓನರ್ ಪರವಾಗಿ ಆಕ್ಟ್ ಮಾಡ್ತಾ ಇರ್ತಾನೆ, ಆ ಸಂದರ್ಭದಲ್ಲಿ ಅವನ ಆಸ್ಟೆನ್ಸಿಬಲ್ ಓನರ್ ಅಂತ ಕರಿತೀವಿ. ಸೊ ಪ್ರಾಪರ್ಟಿ ನಿಟ್ಟಿನಲ್ಲಿ ನಾನು ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಅಗ್ರಿಮೆಂಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದೇ ಪ್ರಾಪರ್ಟಿನ 3-4 ಜನಕ್ಕೆ ಮಾರ್ತಾ ಇದ್ದಾರೆ. ಸೊ ಇದರಿಂದ ನನಗೆ ತೊಂದರೆ ಆಗ್ತಾ ಇದೆ. ಈ ಪ್ರಾಪರ್ಟಿ ನನ್ನ ಪ್ರಾಪರ್ಟಿ, ಇದ್ರ ಮೇಲೆ ನಮ್ಗೊಂದು ಹಕ್ಕಿದೆ. ಸೊ ಇದು ನಮ್ಮ ತಂದೆ ಪ್ರಾಪರ್ಟಿ. ಈ ಪ್ರಾಪರ್ಟಿನ ನಿಟ್ಟಿನಲ್ಲಿ ಈಗ ನಮ್ಮ ತಾಯಿ ಏನ್ ಮಾಡಿದ್ದಾರೆ, ನನ್ನ ಅಣ್ಣದಿರ ಒಂದು ಹೆಂಡತಿದಿರಿಗೆ, ತನ್ನ ಸೊಸೆದಿರಿಗೆ ಮಾಡ್ಕೊಟ್ಬಿಟ್ಟಿದ್ದಾರೆ. ಈ ಸೊಸೆದಿರು ಏನ್ ಮಾಡ್ತಾ ಇದ್ದಾರೆ, ನಮ್ಗೆ ಹಕ್ಕು ಸಿಗ್ಬಾರ್ದು, ನಮ್ಗೆ ಆ ಪ್ರಾಪರ್ಟಿಲಿ ಯಾವುದೇ ತರ ಒಂದು ಬೆನಿಫಿಟ್ ಆಗ್ಬಾರ್ದು ಅಂತ ಏನ್ ಮಾಡ್ತಾರೆ, ಅದನ್ನೇ ಪ್ರಾಪರ್ಟಿಗೆ ಥರ್ಡ್ ಪಾರ್ಟಿಗೆ ಮಾರ್ತಾ ಇದ್ದಾರೆ ಸ್ವಾಮಿ. ಸೊ ಥರ್ಡ್ ಪಾರ್ಟಿಗೆ ಮಾರ್ತಾ ಇರೋದ್ರಿಂದ ಅವ್ರೇನಾದ್ರು ಮಾರ್ಬಿಟ್ಟು ದುಡ್ಡು ಇಸ್ಕೊಂಡ್ಬಿಟ್ರೆ ಅವಾಗ ನಮ್ಮ ಹಕ್ಕಕ್ಕೆ ತೊಂದರೆ ಆಗ್ತದೆ. ಈ ನಿಟ್ಟಿನಲ್ಲಿ ಇಂಜೆಕ್ಷನ್ ತಗೊಂಡ್ಬರ್ಬೋದಾ ಸರ್, ಒಂದು ಸ್ಟೇನ ತಗೊಬರ್ಬೋದಾ, ಸ್ಟೇ ತಗೊಬರ್ಬೋದು. ಸೊ ಯಾವುದೇ ನ್ಯಾಯಾಲಯ ಒಂದು ಸ್ಟೇನ ಕೊಡ್ಬೇಕಾದ್ರೆ 3 ಅಂಶಗಳನ್ನ ನೋಡ್ತದೆ. ಒಂದು ಅಂಶ ಏನು ಅಂತಂದ್ರೆ ಪ್ರೈಮಾ ಫೇಸಿ ಎವಿಡೆನ್ಸ್ ಅನ್ನ ನೋಡ್ತದೆ. ಎವಿಡೆನ್ಸ್ ಕಾನೂನು, ಸಾಕ್ಷಿ ಕಾನೂನಲ್ಲಿ ತಮ್ಗೆ ನಾನು ಹೇಳ್ತಾ ಇದ್ದೆ. ಈ ಪ್ರೈಮಾ ಫೇಸಿ ಎವಿಡೆನ್ಸ್ ಅಲ್ಲಿ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಕೇಸ್ ಹಾಕದಂತ ಸಂದರ್ಭದಲ್ಲಿ, ಈ ಕೇಸ್ ಇತ್ಯರ್ಥ ಆಗುವಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಕೇಸ್ ಹಾಕ್ದವನ್ಗೆ ಒಂದು 100ಕ್ಕೆ 90% ಇವನಿಗೆ ಆ ಒಂದು ಹಕ್ಕಿನ ವಿಚಾರದಲ್ಲಿ ಇವನ್ಗೆ ಎಲ್ಲಾ ರೀತಿಯಾದಂತ ಒಂದು ಅಂಶಗಳು ಇವನ್ ಕೇಸ್ ಅಲ್ಲಿ ಕಾಣ್ತಾ ಇದ್ರೆ ಅವಾಗ ಏನ್ ಮಾಡ್ತಾರೆ, ಒಂದು ಇಂಜೆಕ್ಷನ್ ಅನ್ನ ಕೊಡುವಂತ ಸಾಧ್ಯತೆ ಇರ್ತದೆ. ಎರಡನೇ ಒಂದು ಫ್ಯಾಕ್ಟರ್ ಅಲ್ಲಿ ಇಂಜೆಕ್ಷನ್ ಕೊಡಲಾಗ್ತದೆ. ಯಾವುದು ಸರ್ ಅಂತ ಕೇಳಿದ್ರೆ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಅಂತ ಹೇಳಿ. ಅಂದ್ರೆ ಒಂದ್ ವೇಳೆ ಇವ್ರಿಗೆ, ಈಗ ನಾನು ಹೇಳಿದ್ನಲ್ಲ ಹೆಣ್ಮಕ್ಳು ಕತೆ, 3 ಜನ ಹೆಣ್ಮಕ್ಳು 3 ಜನ ಗಂಡ್ಮಕ್ಳು. ಆ ನಿಟ್ಟಿನಲ್ಲಿ ತನ್ನ ತಾಯಿ ಏನ್ ಮಾಡುತ್ತಾಳೆ, ಅದೇ ಪ್ರಾಪರ್ಟಿಯನ್ನ
ತನ್ನ ಸೊಸೆದಿರಿಗೆ ಗಿಫ್ಟ್ ಮಾಡ್ಬಿಟ್ಟಿರ್ತಾಳೆ. ಅಂತ ಸಂದರ್ಭದಲ್ಲಿ ಏನಾಗ್ತದೆ, ಇವ್ರಿಗೆ ನಾವು ಇಂಜೆಕ್ಷನ್ ಅನ್ನ ಕೊಡ್ತಲೇ ಇದ್ರೆ ಅದು ತುಂಬಾ ಇವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೋರ್ಟು ಗಮನಿಸುತ್ತೆ. ಸೊ ಯಾರಿಗೆ ಹೆಚ್ಚು ತೊಂದರೆ ಆಗುತ್ತೆ ಅದನ್ನ ನೋಡುತ್ತೆ. ಅಂತ ಸಂದರ್ಭದಲ್ಲಿ ಇಂಜೆಕ್ಷನ್ ಕೊಡೋದು. ಮೂರನೇ ಪಾಯಿಂಟ್ ಅಲ್ಲಿ ಏನು ಅಂತಂದ್ರೆ, ಇದು ಟ್ರಿಪಲ್ ಟೆಸ್ಟ್ ಫಾರ್ಮುಲಾ ಅಂತೇಳಿ, ಯಾವುದೇ ಒಂದು ಸ್ಟೇ ಕೇಸ್ಗಳಲ್ಲಿ ಈ ಮೂರು ಅಂಶಗಳ ಆಧಾರದ ಮೇಲೆ ಸ್ಟೇ ಅನ್ನ ಕೊಡುವಂಥದ್ದು. ಒಂದು ಪ್ರೈಮಾ ಫೇಸೆ ಎವಿಡೆನ್ಸ್ ಅನ್ನ ನೋಡ್ತದೆ, ಪ್ರೈಮಾ ಫೇಸೆ ಪ್ರೂಫ್ ಅನ್ನ ನೋಡ್ತದೆ, ಪ್ರೈಮಾ ಫೇಸೆ ಕೇಸ್ ಅಂತ ನಾವು ಕರಿತೀವಿ ನೋಡ್ತದೆ. ಎರಡನೇದು ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್, ಅಂದ್ರೆ ಯಾರ ಕಡೆ ಹೆಚ್ಚು ಆ ಏನು ಇನ್ಕನ್ವೀನಿಯನ್ಸ್ ಆಗ್ತದೆ, ಹೆಚ್ಚು ತೊಂದರೆ ಆಗುತ್ತೆ ಅನ್ನೋದು ನೋಡುತ್ತೆ. ಮೂರನೇದು, ಒಂದ್ ವೇಳೆ ಈ ಪ್ರಾಪರ್ಟಿಗೆ ನಾವು ಒಂದು ಸ್ಟೇ ಅನ್ನ ಕೊಡದಲ್ಲೇ ಇದ್ರೆ ತುಂಬಲಾರ್ದಂತ ನಷ್ಟ, ಅದನ್ನ ಮತ್ತೆ ನಾವು ಅದನ್ನ ಯಾವ ರೀತಿಯನ್ನು ಸರಿಪಡಿಸ್ಲಿಕ್ಕೆ ಆಗಲ್ಲ. ಅದರಿಂದ ಏನಾದ್ರು ಮಲ್ಟಿಪಲ್ ಲಿಟಿಗೇಷನ್ಸ್ ಆಗುತ್ತೆ, ಕೇಸ್ ಮೇಲೆ ಕೇಸ್ ಬೆಳೀತಾ ಹೋಗುತ್ತೆ. ಥರ್ಡ್ ಪಾರ್ಟಿಗೆ ಮಾರಿದ್ರು, ಅವ್ನು ಇನ್ನೊಬ್ಬ ಮಾರ್ದ, ಅವ್ನು ಇನ್ನೊಬ್ಬನಿಗೆ ಮಾರ್ದ, 5-6 ಜನ 10 ಜನಕ್ಕೆ ಹೋದ್ರು, 10 ಜನದಿಂದ 100 ಜನಕ್ಕೆ ಆಗೋಯ್ತು. ಸೊ 100 ಜನ ಕೇಸು ಕೋರ್ಟ್ಗೆ ಬಿದ್ದ್ಬಿಡುತ್ತೆ. ಕೋರ್ಟಿನ ಇನ್ನೊಂದು ಪ್ರೈಮರಿ ಫಂಕ್ಷನ್ ಏನು ಅಂತ ಕೇಳಿದ್ರೆ, ಒಂದು ನ್ಯಾಯ ಕೊಡಿಸುವಂಥದ್ದು, ಇನ್ನೊಂದು ಆದಷ್ಟು ಪ್ರಕರಣಗಳನ್ನ ಕಡಿಮೆ ಮಾಡುವಂಥದ್ದು, ಪ್ರಕರಣಗಳಿಗೆ ಒಂದು ಅಂತ್ಯವನ್ನ ಹಾಡುವಂಥದ್ದು, ಟು ಎಂಡ್ ದ ಲಿಟಿಗೇಷನ್. ಸೊ ಅದನ್ನ ಕೊನೆಗೊಳಿಸುವಂಥದ್ದು ಸೊ ಕಾನೂನಿನ ಒಂದು ನ್ಯಾಯಾಲಯದ ಒಂದು ಕಾರ್ಯ ಆಗಿರುತ್ತದೆ. ಸೊ ಈ ನಿಟ್ಟಿನಲ್ಲಿ ಟು ಎಂಡ್ ದ ಲಿಟಿಗೇಷನ್ ಏನ್ ಮಾಡುತ್ತೆ, ಕೋರ್ಟ್ ಇಂಜೆಕ್ಷನ್ ಅನ್ನ ಪಾಸ್ ಮಾಡುತ್ತೆ. ಸೊ ಇಂಜೆಕ್ಷನ್ ಇರೋವರೆಗೂ ಸಹ ಆ ಪ್ರಾಪರ್ಟಿಯನ್ನ ಇಂಜೆಕ್ಷನ್ ಅನ್ನ ಇರೋವರೆಗೂ ಆ ಪ್ರಾಪರ್ಟಿನ ಇನ್ನೊಬ್ಬ ವ್ಯಕ್ತಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡಕ್ಕಾಗಲ್ಲ, ಇನ್ನೊಬ್ಬರಿಗೆ ಮಾರಾಟವನ್ನು ಮಾಡಕ್ಕಾಗಲ್ಲ. ಒಂದ್ ವೇಳೆ ಏನಾದ್ರೂ ಮಾರಾಟವನ್ನ ಮಾಡ್ಬಿಟ್ರೆ ಆ ಮಾರಾಟ ಮಾಡಿದ್ರಲ್ಲ ಆ ಒಂದು ಪ್ರಕ್ರಿಯೆನ ಇನ್ವ್ಯಾಲಿಡ್ ಮಾಡುತ್ತೆ. ಇದು ಒಂದು ತತ್ವ. ಇದನ್ನ ನಾವು ಡಾಕ್ಟ್ರಿನ್ ಆಫ್ ಲೀಸ್ ಪೆಂಡೆನ್ಸ್ ಅಂತ ನಾವು ಕರಿತೀವಿ. ಕಾನೂನಿನ ಏನು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ನೀವು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರ್ಬೇಕಾದ್ರೆ ಪ್ರಾಪರ್ಟಿಯನ್ನ ಏನಾದ್ರೂ ಮಾರಾಟವನ್ನ ಮಾಡ್ಬಿಟ್ಟಂತ ಸಂದರ್ಭದಲ್ಲಿ ಆ ಒಂದು ಮಾರಾಟ ಮಾಡಿರೋ ಒಂದು ಟ್ರಾನ್ಸಾಕ್ಷನ್ ಏನಾಗುತ್ತೆ, ಕಾನೂನು ಬಾಹಿರ ಅಂತ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಎಲ್ಲಾ ಅಂಶಗಳನ್ನ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಏನಾದ್ರು ಇದೆಯಾ ಪ್ರಶ್ನೆಗಳ ಏನಾದ್ರು ಇದೆಯಾ? ಶಿಕ್ಷಕರಿದ್ದೀರಾ? ಶಿಕ್ಷಕರು ಯಾರಾದ್ರೂ ಇದ್ದೀರಿ? ಓಕೆ, ಶಿವಾನಂದ್ ಸರ್ ಏನಾದ್ರು ಪ್ರಶ್ನೆ ಇದೆಯಾ? ಸುಜಾತ ನಾಯಕ್ ಪ್ರಶ್ನೆ ಏನಾದ್ರು ಇದೆಯಾ? ಎಸ್ ಸರ್, ಇದೆ ಒಂದ್ ನಿಮಿಷ ಸರ್. ಎಸ್ ಸರ್ ಇದೆ ಸರ್, ಒಂದ್ ನಿಮಿಷ. ಹಾ, ಪ್ರತಿಭಾ ಮೇಡಮ್ ನೀವು ಕೇಳಿ. ಸರ್ ನನಗೆ ಆಕ್ಷನಬಲ್ ಕ್ಲೇಮ್ ರಿಪೀಟ್ ಮಾಡಿ ಸರ್, 1 ಸೆಕೆಂಡ್. ನೋಡಿ, ಆಕ್ಷನಬಲ್ ಕ್ಲೇಮ್ ಅಂತಂದ್ರೆ ಆಕ್ಷನ್ ಅಂತಂದ್ರೆ ಏನು? ಆಕ್ಷನ್ ಅಂತಂದ್ರೆ ಏನು? ತಗೊಳ್ಳೋವಂಥದ್ದು. ಓಕೆ ಸರ್. ಕ್ಲೇಮ್ ಅಂತಂದ್ರೆ ಏನು? ಹಕ್ಕು ಅಂತ. ಓಕೆ ಸರ್. ಸೊ ಯಾವುದೇ ಒಂದು ಕಾನೂನುಬದ್ಧ ಹಕ್ಕು ನ್ಯಾಯಾಲಯದಲ್ಲಿ ಪಡ್ಕೊಳ್ಳೋ ಅಂತದ್ದು ಏನಿದೆಯಲ್ಲ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆಕ್ಷನಬಲ್ ಕ್ಲೇಮ್ ಅಂತ ಕರಿತೀವಿ. ನೋಡಿ, ಆಕ್ಷನಬಲ್ ಕ್ಲೇಮ್ ಅಂದ್ರೆ ಯಾವುದೇ ಸಾಲ ಇರ್ಬೋದು, ಆ ಸಾಲದ ವಿಚಾರವಾಗಿ ಆ ಸಾಲವನ್ನ ಪಡ್ಕೊಂಡಂತ ವ್ಯಕ್ತಿ ಯಾವುದೇ ಒಂದು ಪ್ರಾಪರ್ಟಿಯ ಮೇಲೆ ಒಂದು ಪ್ರಾಪರ್ಟಿಯನ್ನ ಸೆಕ್ಯೂರಿಟಿ ಆಗಿ ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಪ್ರಾಪರ್ಟಿ ಆಕ್ಷನಬಲ್ ಕ್ಲೇಮ್ ಆಗುತ್ತೆ. ಅರ್ಥ ಆಯ್ತಾ? It is a claim that entitles a person to receive a payment or delivery of goods or services from another person. Ready? The person who has the actionable claim is called the creditor. The person who owes the debt is called the debtor. So creditor ಮತ್ತೆ debtor ಅಂತ ಹೇಳಿ. So actionable claim ಗೆ ನಿಮ್ಗೆ ಎಕ್ಸಾಂಪಲ್ ಯಾವುದು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ ಏನು ಇನ್ಶೂರೆನ್ಸ್ ಕ್ಲೇಮ್ ಇರುವಂತದ್ದು,
ಹಾ ಸರ್. ಈಗ ಅರಿಯರ್ಸ್ಗಳು ಇದು ರೆಂಟ್ಗಳನ್ನ ಕೊಟ್ಟಿರೋದಿಲ್ಲ. ಓಕೆ ಸೊ ಸರ್. ಅಂತ ಸಂದರ್ಭದಲ್ಲಿ ಅದರಲ್ಲಿ ಸೆಕ್ಯೂರ್ಡ್ ಡೆಟ್ ಮತ್ತೆ ಅನ್ಸೆಕ್ಯೂರ್ಡ್ ಡೆಟ್ ಎರಡೂ ಸಹ ಏನಾಗುತ್ತೆ ಅಂತಂದ್ರೆ ಓಕೆ ಆಕ್ಷನಬಲ್ ಕ್ಲೇಮ್ ಆಗುತ್ತೆ. ರೆಂಟ್ ಓಕೆ. ಆಕ್ಷನಬಲ್ ಕ್ಲೇಮಾ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಹೌದು, ರೆಂಟ್ ಇಸ್ ಹ್ಮ್ ಆಲ್ಸೋ ಎನ್ ಆಕ್ಷನಬಲ್ ಕ್ಲೇಮ್ ಅಂತ. ರೆಂಟ್ ಕೊಡುವಂತದ್ದು, ಈಗ ಬಾಡಿಗೆಯಲ್ಲಿ ಇರ್ತೀವಿ ನಾವು, ಓಕೆ ಬಾಡಿಗೆ ಕೊಟ್ಟಿರ್ತೀವಿ, ಒಂದ್ ಮನೆ ಬಾಡಿಗೆ ಕೊಟ್ಟಿರ್ತೀವಿ, ಆ ಮನೆ ಬಾಡಿಗೆಯನ್ನ ತೀರ್ಸಿರಲ್ಲ, ಕೊಟ್ಟಿರಲ್ಲ. ಹಾ ಅಂತ ಹಾ ಸಂದರ್ಭದಲ್ಲಿ ಅದನ್ನ ಪಡ್ಕೊಳ್ಳುವಂಥದ್ದು ಆ ಕ್ಲೇಮ್ ಏನಿದೆಯಲ್ಲ ಅದು ಆಕ್ಷನಬಲ್ ಸರ್ ಅಂದ್ರೆ ನೀವು ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅದು ಆಕ್ಷನಬಲ್. ಓಕೆ ಸರ್, ಅಂಡರ್ಸ್ಟ್ಯಾಂಡ್. Actionable claim where you can enforce it before the court of law. So that claim is actionable claim. Arrears of rent. Arrears of rent is an actionable claim. Insurance ಮಾಡಿರ್ತೀರಿ, ಏನೋ ತೊಂದರೆ ಆಯ್ತು, ಇನ್ಶೂರೆನ್ಸ್ ಕ್ಲೇಮ್ ಆಗ್ಲಿಲ್ಲ. ಇನ್ಶೂರೆನ್ಸ್, ವೆದರ್ ದಟ್ ಇನ್ಶೂರೆನ್ಸ್ ಅಮೌಂಟ್ ಇಸ್ an actionable claim. Yes, insurance amount is an actionable claim. ಆಯ್ತಾ? ಓಕೆ ಸೊ ಇದು ಆಕ್ಷನಬಲ್ ಕ್ಲೇಮ್ ಆಗುತ್ತೆ. ಸರ್. ಆಕ್ಷನಬಲ್ ಕ್ಲೇಮ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡಬಹುದಾ ಸರ್ ಅಂತಂದ್ರೆ ಟ್ರಾನ್ಸ್ಫರ್ ಮಾಡಬಹುದು. ಹಾ ಸರ್. ಆಕ್ಷನಬಲ್ ಕ್ಲೇಮ್ ಇಸ್ ಕ್ಯಾನ್ ಆಲ್ಸೋ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ದಿ ಅದರ್ ಪರ್ಸನ್. 100%. ಎಸ್ ಸರ್. ಆಯ್ತಾ? ಸೊ ಇಲ್ಲಿ ನಿಮಗೆ ಸೆಕ್ಷನ್ 6 ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ವಾಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಅಂಡ್ ವಾಟ್ ಕ್ಯಾನಾಟ್ ಬಿ ಟ್ರಾನ್ಸ್ಫರ್ಡ್ ಅಂತ. ಈಗ ಒಬ್ಬ ಯಾರ್ದು ಪೆನ್ಷನ್ ಬರ್ತಾ ಇರುತ್ತೆ, ಆ ಪೆನ್ಷನ್ ಅನ್ನು ಇನ್ನೊಬ್ಬ ವ್ಯಕ್ತಿ ಈಗ ಹಸ್ತಾಂತರಿಸಬಹುದಾ? ಪೆನ್ಷನ್ ತಗೊಳ್ಳುವಂತ ಹಕ್ಕನ್ನ ಅಂದ್ರೆ ಪೆನ್ಷನ್ ತಗೊಳ್ಳೋ ಹಕ್ಕನ್ನ ಹಸ್ತಾಂತರಿಸಕ್ ಬರಲ್ಲ. ಸ್ಯಾಲ್ರಿಯನ್ನ ನಾವು ಕೊಡಕ್ಕಾಗತ್ತಾ? ಸ್ಯಾಲ್ರಿನ ಹಸ್ತಾಂತರಿಸಕ್ ಬರಲ್ಲ. ಯಾವ್ದೋ ಪ್ರಾಪರ್ಟಿ ಇನ್ನ ಬಂದೇ ಇರಲ್ಲ, ನನಗೆ ನಮ್ ತಾತನ ಆಸ್ತಿ ಬರುತ್ತೆ ಕಣ್ರಿ, ತಗೊಳ್ರಿ ಅದನ್ನ ನಾನೇ ಮಾರ್ತಿದ್ದೀನಿ, ಇನ್ನ ಬಂದೇ ಇರಲ್ಲ. ಅವಾಗ್ಲೇನೆ ಅದನ್ನ ಇನ್ನೊಬ್ಬ ವ್ಯಕ್ತಿಗೆ ನಾವು ಹಸ್ತಾಂತರಿಸಬಹುದಾ, ಒಂದು ಅಗ್ರಿಮೆಂಟ್ ಮಾಡ್ಬೋದಾ ಸರ್ ಅಂದ್ರೆ ಅಗ್ರಿಮೆಂಟ್ ಮಾಡಕ್ ಬರಲ್ಲ. ಸೊ ಹಾಗಾಗಿ ನೀವು ಸೆಕ್ಷನ್ 6 ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ವಾಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಅಂಡ್ ವಾಟ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್ ಅಂತ ಹೇಳಿ, ಆಕ್ಷನಬಲ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಅಂತ ಹೇಳಿ. ಸೊ ಅದನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಆಯ್ತಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರವಿ ಸರ್ ಕೇಳಿ. ಸರ್ ನಮಸ್ತೆ. ಹಾ ಸರ್, ಈಗ ಒಂದು ನಮ್ಗೆ ನೋಟ್ರಿ ಜಿಪಿಎ ಕೊಟ್ಟಿರ್ತಾರೆ. ಹಾ ಅದು ನೋಟ್ರಿ ಜಿಪಿಎ ಕೊಟ್ಟು ಸುಮಾರು ವರ್ಷಗಳಾದ್ಮೇಲೆ ಅವ್ರು ತೀರ್ಕೊಂಡ್ಬಿಡ್ತಾರೆ. ಆಕ್ಚುಲಿ ನಮ್ಗೆ ನಾವು ನಮ್ ಕಡೆಯಿಂದ 3 ಸೈಟ್ ಅವ್ರಿಗೆ ಬೇರೆ ಕಡೆ ಕೊಟ್ಟಿರ್ತೀವಿ. 3 ಸೈಟ್ ನಮ್ಗೆ ಇಲ್ಲಿ ಏನಾಗಿರುತ್ತೆ ಸರ್, ನಮ್ಗೆ ಇಲ್ಲಿ ಬೆಂಗಳೂರಲ್ಲಿ ಒಂದು 3 ಸೈಟ್ ಅವ್ರ ಸ್ನೇಹಿತರಿಗೆ ಹತ್ರ ದುಡ್ಡು ತಗೊಂಡಿರ್ತಾರೆ. ನಾನು ಏನ್ ಮಾಡಿರ್ತೀನಿ, ನಾನ್ ಯಾರಿಗ ಸೈಟ್ ರಿಜಿಸ್ಟರ್ ಮಾಡಿಸಿರ್ತೀನಲ್ಲ ಅವರು ಸರ್ ಇದೇನಾಗಿದೆ ಅಂದ್ರೆ ಈಗ ಒಂದು ನೋಟ್ರಿ ಜಿಪೆ ಕೊಡ್ತಾರೆ ನನಗೆ. ನೋಟ್ರಿ ಜಿಪೆ ಕೊಟ್ಮೇಲೆ ಅವ್ರು ತೀರ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತು, ಹೇಳಿ. ತೀರ್ಕೊಂತಾರೆ. ತೀರೋದ್ಮೇಲೆ ನನ್ಗೆ ಅದರಲ್ಲಿ ನೋಟ್ರಿ ಜಿಪೆನಲ್ಲಿ ಸೇಲ್ ಮಾಡೋದಕ್ಕೆಲ್ಲ ರೈಟ್ಸ್ ಕೊಟ್ಟಿರ್ತಾರೆ, ಆದ್ರೆ ರಿಜಿಸ್ಟರ್ ಮಾಡಿರಲ್ಲ. ಆಗ ನಾವೇನ್ ಮಾಡ್ತೀವಿ, ಅದು ಡಿ.ಆರ್ ಇರ್ತಾರಲ್ಲ, ಡಿ.ಆರ್ ಹತ್ರ ಮಾತಾಡ್ಕೊಂಡು ಸರ್ ಹಿಂಗಾಗಿದೆ, ನಮ್ಗೆ ಇದು ರಿಜಿಸ್ಟರ್ ಮಾಡಿದ್ಮೇಲೆ ನಮ್ಗೆ ಈ ಕಡೆ ಅವ್ರ ಕಡೆಯಿಂದ ನಮ್ಗೆ ಸುಮಾರು ಪ್ರಾಪರ್ಟಿ ಬರ್ಬೇಕಾಗಿರುತ್ತೆ. ಸೊ ಅವ್ರು ತೀರೋದ್ಮೇಲೆ ಅದಕ್ಕೆ ನಾವು ಏನ್ ಮಾಡಿದ್ನಿ, ನಾವು ಅದನ್ನ ನಾವು ಯಾರು ಪ್ರಾಪರ್ಟಿ ಕೊಟ್ಟಿರ್ತೀವಿ ಅವ್ರಿಗೆ ಒಂದು ಸೈಟ್ ನ ನಾವು ಅವ್ರಿಗೆ ವಾಪಸ್ ಕೊಟ್ಬಿಡ್ತೀವಿ. ಇದು ಲೀಗಲ್ ಆಗತ್ತೆ ಸರ್ ಇದು, ಅಥವಾ ನಾನು ಪರ್ಸನಲ್ ಆಗಿ ಬಂದು ಮಾತಾಡ್ತೀನಿ ಸರ್ ಆಫೀಸ್ಗೆ? ಆಯ್ತು, ನೀವು ಒಂದು ಕೆಲಸ ಮಾಡಿ, ಪರ್ಸನಲ್ ಆಗಿ ಬಂದು ಭೇಟಿ ಮಾಡಿ. ಸೊ ಅದನ್ನ ನೀವು ಡಾಕ್ಯುಮೆಂಟ್ ಗಳನ್ನ ತಗೊಂಬನ್ನಿ. ಸೊ ಅವಾಗ ನಿಮ್ಗೆ ಸ್ಪಷ್ಟತೆ ಸಿಗುತ್ತೆ. ನಾನು ಇಲ್ಲಿ ಏನೋ ಹೇಳಲಿಕ್ಕೆ ಆಗಲ್ಲ ಅದನ್ನ. ಸೊ ನೀವು ತಗೊಬಂದು ನನಗೆ ಪ್ರಾಪರ್ಟಿಯ ನೀವು ಡಾಕ್ಯುಮೆಂಟ್ ಅನ್ನ ತೋರಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ನಾನು ತಮಗೆ ಏನ್ ಹೇಳ್ತೀನಿ ಅಂತಂದ್ರೆ, ಈ ಪ್ರಾಪರ್ಟಿ ವಿಚಾರದಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ. ಮತ್ತೆ ಯಾವುದೇ ಒಂದು ವ್ಯವಹಾರವನ್ನ ಮಾಡ್ಬೇಕಾದಂತ ಸಂದರ್ಭದಲ್ಲಿ ವಕೀಲರನ್ನ ನೀವು ಭೇಟಿಯಾಗಿ, ವಕೀಲರ ಸಲಹೆ ಇಲ್ದಲೆ ಯಾವುದೇ ತರ ಪ್ರಾಪರ್ಟಿಯ ವ್ಯವಹಾರಗಳನ್ನ ಮಾಡಬಾರ್ದು. ಯಾಕೆಂತಂದ್ರೆ ವಕೀಲರುಗಳಿಗೆ ಸಾಕಷ್ಟು ಮಾಹಿತಿಗಳು, ಕಾನೂನಿನ ಮಾಹಿತಿ ಇರ್ತದೆ, ಮತ್ತು ಆ ಕಾನೂನಿನ ಮಾಹಿತಿ ಏನು ಬೇರೆಯವ್ರಿಗೆ ಆ ಮಾಹಿತಿಗಳು ಇರೋದಿಲ್ಲ. ಯಾಕೆಂತಂದ್ರೆ ಯಾರ್ಯಾರಿಗೆ ಹೆಂಗೆ ರೈಟ್ಸ್ ಬಂದಿರ್ತದೆ, ಆ ರೈಟ್ಸ್ ಮುಂದೆ ಏನಾಗ್ಬೋದು ಅನ್ನೋದೆಲ್ಲ ಒಬ್ಬ ವಕೀಲ ಆಂಟಿಸಿಪೇಟ್ ಮಾಡಬಲ್ಲ. ಸೊ ಹಾಗಾಗಿ ಒಪಿನಿಯನ್ ಗಳನ್ನ ತಗೊಂಡಲೆ ಯಾವುದೇ ಪ್ರಾಪರ್ಟಿಯನ್ನ ತಗೊಳ್ಳುವಂಥದ್ದು, ತಾವು ಏನೋ ಒಂದು ಇಸಿಲಿ ನೋಡ್ಬಿಟ್ಟು ಇಸಿಲಿ ತಗೊಳ್ಳುವಂಥದ್ದು ಸಹ ಸೂಕ್ತ ಅಲ್ಲ ಈಗೇನೋ ಒಂದು ಪ್ರೆಸೆಂಟ್ ಒಂದು ಸಿಚುಯೇಷನ್ ಅಲ್ಲಿ. ಯಾಕೆಂತಂದ್ರೆ ಕೋರ್ಟ್ ಕೇಸ್ಗಳು ಸಹ ರಿಫ್ಲೆಕ್ಟ್ ಆಗೋದಿಲ್ಲ.
ಗಳಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಸೊ ಅದೆಲ್ಲ ನಮ್ಗೆ ವಕೀಲರುಗಳು ಹೇಳ್ತಾರೆ. ಸೊ ಹಾಗಾಗಿ ನಿಮ್ಗೆ ತಿಳಿದಿರುವಂತ ವಕೀಲರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಪ್ರಾಪರ್ಟಿ ಆಫೀಸ್ ವಿಚಾರದಲ್ಲಿ ನಿಮ್ಮ ಆಫೀಸ್ ಬಂದು ಭೇಟಿ ಆಗ್ತೀನಿ ಸರ್. ಆಯ್ತು ಸರ್, ಆಯ್ತು. ಸೊ ಆ ನಿಟ್ಟಿನಲ್ಲಿ ಅವ್ರನ್ನ ತಾವು ಬಂದು ಭೇಟಿಯಾಗಿ ಮುಂದುವರಿಯುವಂಥದ್ದು ಆಗುತ್ತೆ. ನೋಡಿ, ನಾನು ಹೇಳಿದೆ ಕಂಡೀಷನ್ ಹಾಕುವಂತ ಸಂದರ್ಭದಲ್ಲಿ ಯಾವುದೋ ಒಂದು ಕಂಡೀಷನ್ ಕಾನೂನಲ್ಲಿ ಅದು ಕಂಡೀಷನ್ ವ್ಯಾಲಿಡೇ ಇರಲ್ಲ. ಆ ಕಂಡೀಷನ್ ಅನ್ನು ಹಾಕ್ಬಿಟ್ಟು ನೀವು ಯಾರೋ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಮುಂದೆ ಒಬ್ರು ಕೂತ್ಕೊಂಡು ಟೈಪ್ ಮಾಡೋವಂಥವ್ರ ಮುಂದೆ ಹೋಗಿ ಅವರು ಕಾನೂನಿನ ಒಂದು LLB ಡಿಗ್ರಿಯನ್ನ ಪಡೆದಿರುವಂತದ್ದು ಇರೋದಿಲ್ಲ. ಸೊ ಒಂದು ಮಕ್ಕಿ ಒಂದು ಟೈಪಿಂಗ್ ಅನ್ನ ಮಾಡುವಂಥದ್ರಲ್ಲಿ ಅವ್ರ ಕಡೆ ಹೋಗಿ ಒಂದು ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳ್ಳುವಂಥದ್ದು, ಕಡಿಮೆ ದುಡ್ಡಲ್ಲಿ ವಕೀಲರಿಗೆ ಏನು ಖರ್ಚು ಬೀಳ್ತದೆ. ಸೊ ಅಂತ ಸಂದರ್ಭದಲ್ಲಿ ಕಡಿಮೆ ಖರ್ಚು ಅಂತ ಹೇಳಿ ನಾವು ಯಾರೋ ಒಬ್ಬ ಟೈಪ್ ಮಾಡ್ತಾನೆ ಅಂತ ಹೇಳಿ ಡಾಕ್ಯುಮೆಂಟ್ ಅವ್ರ ಕಡೆಯಿಂದ ಟೈಪ್ ಮಾಡಿಸಿ ಹೋಗಿ ರಿಜಿಸ್ಟರ್ನ ಮಾಡ್ಕೊಂಡು ಆ ಕಾನೂನಲ್ಲಿ ಆ ಕಂಡೀಷನ್ ವ್ಯಾಲಿಡ್ ಕಂಡೀಷನ್ ಇನ್ವ್ಯಾಲಿಡ್ ಕಂಡೀಷನ್ ಏನು ತಿಳಿದಿರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಹೋಗಿ ಮಾಡ್ಕೊಂಡು ಕೊನೆಯ ಅದು ಕೋರ್ಟ್ ಒಂದು ಮೆಟ್ಲೇರದಂತ ಸಂದರ್ಭದಲ್ಲಿ ಸೊ ಅನ್ಯಾಯ ಆಗುವಂಥದ್ದು ಬಹಳ ಸಂಭವ ಜಾಸ್ತಿ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಆದಷ್ಟು ದುಡ್ಡು ಅಂತ ತಾವು ಹಣ ಖರ್ಚಾಗುತ್ತೆ ಅಂತ ನೋಡೋದಕ್ಕಿಂತ ಹೆಚ್ಚು ಸೇಫ್ಟಿಯನ್ನ ತಾವು ನೋಡ್ಬೇಕಾಗ್ತದೆ. ಹೆಚ್ಚು ನೀವು ಎಲ್ಲಿ ಸೆಕ್ಯೂರ್ ಆಗ್ತದೆ ನಿಮ್ಮ ಒಂದು ಹಣ, ಎಲ್ಲಿ ಸೆಕ್ಯೂರ್ ಆಗ್ತದೆ ನಿಮ್ಮ ಪ್ರಾಪರ್ಟಿಯನ್ನ ನೋಡ್ಕೊಂಡು ನೀವು ವ್ಯವಹಾರವನ್ನ ಕಾನೂನುಬದ್ಧವಾಗಿ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ನಾನು ಇವತ್ತು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಏನಾದ್ರೂ ವಿಷಯಗಳನ್ನ ಮಾತಾಡೋದಾದ್ರೆ ದಯವಿಟ್ಟು ವಕೀಲರನ್ನ ಭೇಟಿಯಾಗಿ. ಸೊ ನಮ್ಮನ್ನ ಸಂಪರ್ಕ ಮಾಡ್ಬೇಕಾದ್ರೆ ತಮ್ಗೆ ಇಲ್ಲಿ ಕಾಣಿಸ್ತಾ ಇರುವಂತ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಅನ್ನ ಏನು ಡಿಸ್ಪ್ಲೇ ಮಾಡ್ತಾ ಇದಾರೆ ಆ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಾವು ಭೇಟಿಯಾಗಿ ತಮಗೆ ಒಂದು ಸೂಕ್ತ ಮಾಹಿತಿಯನ್ನ ಸಲಹೆಯನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ತರಗತಿಯನ್ನ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.